ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ತಸ್ಯ ಸಂಜನಯನ್ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಗಮ್ಯಂತ ಸಶಬ್ದಃ ತುಮುಲೋಭವತ್. ಅನಂತರ ಶಂಖಗಳು, ಭೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣಶಬ್ದವು ಭೀಷಣವಾಗಿತ್ತು. ತತಃ ಶ್ವೇತೈಃ ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾ ವೃಕೋದರಃ. ಋಷಿಕೇಶನು ತನ್ನ ಪಾಂಚಜನ್ಯ ಎನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನೂ ಊದಿದರು. ಅನಂತ ವಿಜಯಂ ರಾಜ ಕುಂತೀ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ಧೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಕುಂತಿ ಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯ ಎಂಬ ತನ್ನ ಶಂಖವನ್ನು ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಅರಸನೇ, ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹುವು, ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯಲ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹೃಷಿಕೇಶಂ ತದಾ ವಾಕ್ಯಂ ಇದಂ ಆಹ
ಮಹೀಪತೆ. ಹೇ ಅರಸನೇ, ಆಗ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿದನು. ತನ್ನ ಧನುಸ್ಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು. ಹರೇ ಕೃಷ್ಣ. ಎಲ್ರಿಗೂ ನನ್ನ ಸೌಂಡ್ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಗರಮ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ರಾಹುಲ್ ಪ್ರಭು. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ನನ್ನ ಸೌಂಡ್ ಮಾತಾಜಿ? ಹಲೋ, ಹರೇ ಕೃಷ್ಣ. ಸೌಂಡ್ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಗೌರಮ್ಮ ಮಾತಾಜಿ. ಹಲೋ, ಹರೇ ಕೃಷ್ಣ. ಬೇರೆ ಯಾರಿದ್ದೀರಾ? ಕೇಳಿಸ್ತಾ ಇದೆ ಗುರುಜಿ. ಕೇಳಿಸ್ತಾ ಇದೆಯಾ? ಹಾ, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅದಕ್ಕೆ 1 ಸೆಕೆಂಡ್. ಹರೇ ಕೃಷ್ಣ. ಓಪನ್ ಆಯ್ತು ನಂದು. ಓಕೆ ಓಕೆ, ಧನ್ಯವಾದಗಳು ಮಾತಾಜಿ, ಥ್ಯಾಂಕ್ ಯು. ಈಗ ಅನ್ಮ್ಯೂಟ್ ಆಯ್ತು. ಇವಾಗ ಕೇಳಿಸ್ತಾ ಇದೆಯಾ? ನನಗೆ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಹಾ, ನನಗೆ ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ ಇದೆಲ್ಲ? ಓಕೆ, ಎಲ್ರಿಗೂ ಕೇಳಿಸ್ತಾ ಇದೆ. ಗರಮ ಮಾತಾಜಿ ಎಲ್ಲಿದ್ದೀರಾ? ಹರೇ ಕೃಷ್ಣ ಪ್ರಭು. ಹಾ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ, ಸರಿ ನೋಡ್ಕೊಳ್ಳಿ. ಓಕೆ, ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಮೊದಲನೆಯ ಕ್ಲಾಸ್ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಾರ್ಮಲಿ ಈ ಕ್ಲಾಸ್ಗಳು 1 ತಾಸು ನಡೆಯುತ್ತೆ ಎವ್ರಿ ಡೇ. ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ, ಒಂದು 5-10 ಮಿನಿಟ್ಸ್ ಹಿಂದೆ ಮುಂದೆ ಆಗತ್ತೆ. ಓಕೆ, ಇವತ್ತಿನ ಕ್ಲಾಸು ಸ್ವಲ್ಪ ಯಾಕೆಂದ್ರೆ ನಾವು ಇಸ್ಕಾನ್ ಬಗ್ಗೆ ಒಂದ್ ಸ್ವಲ್ಪ ಹೇಳಲಿಕ್ಕಿದ್ದೇವೆ, ಪ್ರಭುಪಾದರ ಬಗ್ಗೆ, ಇಸ್ಕಾನ್ ಫೌಂಡರ್ ಆಚಾರ್ಯರ ಬಗ್ಗೆ ಒಂದ್ ಸ್ವಲ್ಪ ಹೇಳಲಿಕ್ಕಿದ್ದೇವೆ. ಆದ್ರಿಂದ ಏನಾಗುತ್ತೆ, ಇವತ್ತಿನ ಕ್ಲಾಸ್ ಒಂದು 15-20 ಮಿನಿಟ್ಸ್ ಡಿಲೇ ಆಗ್ಬೋದು. ಆದಷ್ಟು ಟ್ರೈ ಮಾಡ್ತೀನಿ ಬೇಗ ಮುಗಿಸೋದಕ್ಕೆ. ಮತ್ತೆ ಅಧ್ಯಾಯ 1 ಸಹಿತ ನಾವು ಇವತ್ತು ಕವರ್ ಮಾಡ್ಲಿಕ್ಕಿದ್ದೇವೆ. ಓಕೆ, ಸೊ ಎಲ್ಲರಿಗೂ ಮತ್ತೊಮ್ಮೆ ನಾನು ಆದರದ ಸ್ವಾಗತವನ್ನ ಬಯಸ್ತೇನೆ. ನಿಮಗೆಲ್ಲರಿಗೂ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲನೇ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವೇನ್ ಮಾಡೋಣ, ಇವತ್ತಿನ ಈ ಅಧ್ಯಾಯವನ್ನ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನನ್ನ ಹೆಸರು ಶಂಕರ್ ಹಿರೇಗಂಗೆ ಅಂತ. ನಾನು ಇಸ್ಕಾನ್ ಮಂಗಳೂರಿನ ಜೊತೆಗೆ ಒಂದು 2.5 ವರ್ಷದಿಂದ ನನ್ನನ್ನು ನಾನು ಜೋಡಿಸ್ಕೊಂಡಿದ್ದೇನೆ. 2.5 ವರ್ಷದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇನೆ. ನಾನು ಹಲವಾರು ಭಗವದ್ಗೀತೆಯ ಮತ್ತು ಲೆವೆಲ್ 2 ಲೆವೆಲ್ 3 ಬೇರೆ ಬೇರೆ ತರಗತಿಗಳನ್ನು ಸಹಿತ ನಾನು ಇಸ್ಕಾನ್ ಮಂಗಳೂರು ಪರವಾಗಿ ತೆಗೆದುಕೊಳ್ತಾ ಇದ್ದೇನೆ. ಸೊ ನಾನು ಮತ್ತೊಮ್ಮೆ ನಿಮಗೆ ಇನ್ನೊಮ್ಮೆ ಸ್ವಾಗತವನ್ನ ಕೋರ್ತೇನೆ. ಸೊ ಈ ಭಗವದ್ಗೀತೆ ಅನ್ನುವಂತಹದ್ದನ್ನ ಸ್ಟಾರ್ಟ್ ಮಾಡುವ ಮೊದಲು ನಾನು ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಏನು ಪ್ರಶ್ನೆ? ಓಕೆ, ಹಾಗಿದ್ರೆ ಈ ಭಗವದ್ಗೀತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಈ ತರಗತಿಯನ್ನ ಅಟೆಂಡ್ ಮಾಡಲಿಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ? ಯಾರಾದರೂ ಒಂದಿಬ್ರು ನನಗೆ ಶೇರ್ ಮಾಡಿ. ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಬಹುದು. ನೀವು ಹ್ಯಾಂಡ್ ರೇಸ್ ಮಾಡಿದರೆ ನಾವು ಅನ್ಮ್ಯೂಟ್ ಮಾಡ್ತೇವೆ, ಇಲ್ಲ ನೀವು ಅನ್ಮ್ಯೂಟ್ ಮಾಡಬಹುದು. ಯಾರಿಗೂ ನಾನು ಫೋರ್ಸ್ ಮ್ಯೂಟ್ ಮಾಡಿಲ್ಲ. ಸೊ ದಯವಿಟ್ಟು ನನಗೆ ಯಾರಾದರೂ ಒಂದಿಬ್ರು ಯಾರು ಹೇಳ್ತೀರಾ? ಯಾಕೆ ನೀವು ಈ ಭಗವದ್ಗೀತೆ ಕ್ಲಾಸಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮಗೆ ಹರೇ ಕೃಷ್ಣ. ಮತ್ತೆ ನಾನು ಹೇಳ್ತಾ ಇರೋದು ನಿಮಗೆ ಕೇಳಿಸುತ್ತೆ ಅನ್ನುವಂತಹದ್ದು ನನಗೆ ಗೊತ್ತಾಗತ್ತೆ ಇದರಿಂದ. ಮತ್ತೆ ಕ್ಲಾಸನ್ನ ನಾವು ಮೊನೋಟೋನಸ್ ಒನ್ ಸೈಡ್ ಮಾಡೋದ್ರಿಂದ ನಾನೊಬ್ಬನೇ ಏನು ಹೇಳ್ತಾ ಹೋಗೋದ್ಕಿಂತ ನೀವು ಸಹಿತ ನನಗೆ ರೆಸ್ಪಾಂಡ್ ಮಾಡಿದ್ರೆ ಅದು ಸ್ವಲ್ಪ ಇಂಟರಾಕ್ಟಿವ್ ಆಗಿರುತ್ತೆ. ನಮ್ಮ ಉದ್ದೇಶ ಆದಷ್ಟು ಇದನ್ನ ಪ್ರತಿಕ್ರಿಯೆ ಇರುವಂತಹ ಕ್ಲಾಸ್ ಆಗಲಿ. ಆದ್ರಿಂದ ಯಾರು ನನಗೆ ಶೇರ್ ಮಾಡ್ತೀರಾ? 1+ LE2101 ಅನ್ಮ್ಯೂಟ್ ಮಾಡ್ತೀರಾ ಪ್ಲೀಸ್? ಮತ್ತೆ ಯಾರಾದ್ರೂ? ಹರೇ ಕೃಷ್ಣ. ಹಲೋ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಸರ್, ನನ್ ಭಗವದ್ಗೀತೆ ಬಗ್ಗೆ ಅಷ್ಟು ಗೊತ್ತಿಲ್ಲ. ತಿಳ್ಕೊಂಡು ಮುಂದೆ ನನ್ ಮಕ್ಕಳಿಗೆ ಹೇಳ್ಕೊಡಕ್ಕೋಸ್ಕರ ನಾನು ಇದನ್ನ ಕಲಿಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು. ಸೊ ಇದು ನೀವು ಈ ಜ್ಞಾನವನ್ನ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ತೆಗೆದುಕೊಂಡು ಹೋಗ್ಬೇಕು. ಭಗವದ್ಗೀತೆ ಫಸ್ಟ್ ನಾವು ಕಲಿಬೇಕು, ಆಮೇಲೆ ಅದನ್ನ ನಾವು ಬೇರೆಯವರಿಗೆ ನಮ್ಮ ನೆಕ್ಸ್ಟ್ ಮುಂದಿನ ಪರಂಪರೆಗೆ ನಾವು ಹೇಳ್ಕೊಡ್ಬೇಕು ಅನ್ನುವಂಥದ್ದು ಅಲ್ವಾ? ಹೌದು ಸರ್, ಖಂಡಿತ. ಈಗಿನ ಕಾಲದ ಮಕ್ಕಳಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲಾ ಮೊಬೈಲ್ 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 ಇಂಥದ್ರ ಬಗ್ಗೆ ತಿಳ್ಕೊಂಡಿಲ್ಲ ಯಾವ ಮಕ್ಕಳು. ನಾವು ತಿಳ್ಕೊಂಡ್ರೆ ಅವ್ರಿಗೆ ಅದನ್ನ ಶೇರ್ ಮಾಡಿ ಈ ತರ ಎಲ್ಲ ಹೇಳ್ಕೊಡ್ಬೋದಲ್ವಾ? ಓಕೆ, ಧನ್ಯವಾದಗಳು ಮಾತಾಜಿ. ಕರೆಕ್ಟ್. ಧನ್ಯವಾದಗಳು. ನೋಡೋಣ ಮತ್ತೆ ಬೇರೆ ಬೇರೆಯವ್ರದ್ದು ಏನೇನ್ ಎಕ್ಸ್ಪೆಕ್ಟೇಷನ್ ಇದೆ. ಶ್ವೇತಾ ಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಧರ್ಮದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಲಿಕ್ಕೆ ಆಸಕ್ತಿಯನ್ನು ಹೊಂದಿದ್ದೇನೆ. ಅದಕ್ಕೆ ಈ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೇನೆ. ಧನ್ಯವಾದಗಳು. ಸೊ ಇನ್ನು ಧರ್ಮದ ಬಗ್ಗೆ, ಸನಾತನ ಧರ್ಮ ಅಂದ್ರೆ ಏನು ಅನ್ನೋದರ ಬಗ್ಗೆ, ಮತ್ತೆ ಎಲ್ಲಿಂದ ಬಂದಿದೆ ಈ ಧರ್ಮ, ಇದರ ಮೂಲ ಯಾವುದು ಅಲ್ವಾ, ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ, ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಅಂತ. ಧನ್ಯವಾದಗಳು ಮಾತಾಜಿ ಶೇರ್ ಮಾಡಿದ್ದಕ್ಕೆ. ಹರೇ ಕೃಷ್ಣ. ಸುಷ್ಮಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸರ್, ನಂಗೆ ಭಗವದ್ಗೀತೆ ಒಂದ್ಸಲಿ ಪೂರ್ತಿ ಓದಿ ಒಂದ್ಸಲಿ ಬರ್ದೆ ನಾನು. ಮತ್ತೆ ಕೆಲವೊಂದು ಚಿಕ್ಕ ಪುಸ್ತಕದಲ್ಲಿ ಭಗವದ್ಗೀತೆನ ಓದಿದ್ದು. ಭಗವದ್ಗೀತೆ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಆಸಕ್ತಿ ನನ್ಗೆ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ಬೇಕಿದ್ರೆ ಗೊತ್ತಾಯ್ತು ಇದ್ರ ಬಗ್ಗೆ, ಹಾಗೆ ಜಾಯ್ನ್ ಆದೆ. ಧನ್ಯವಾದಗಳು ಮಾತಾಜಿ, ಥ್ಯಾಂಕ್ಸ್ ಶೇರ್ ಮಾಡಿದ್ದಕ್ಕೆ. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಈ ಕ್ಲಾಸಿಂದ, ಅಥವಾ ನೀವು ಏನನ್ನ ತಿಳಿಯಲಿಕ್ಕೆ ಬಯಸ್ತೀರಾ ಈ ಭಗವದ್ಗೀತೆಯ 18 ದಿವಸಗಳ ಕ್ಲಾಸಿಂದ? ಮತ್ತೆ ಯಾರಾದ್ರೂ ಶೇರ್ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ನಾವು ಮುಂದೆ ಹೋಗೋಣ. ಹ್ಯಾಂಡ್ ರೇಸ್ ಮಾಡಿದರೆ, ಇಲ್ಲ ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಓಕೆ ಓಕೆ. ಸೊ ನಾವು ಈ ಭಗವದ್ಗೀತೆಯ ಕ್ಲಾಸನ್ನ ನಿಮಗೆ ಪ್ರಸ್ತುತಪಡಿಸ್ತಾ ಇರುವಂತಹದ್ದು ನಮ್ಮ ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇರೆಗೆ ಇವರು ಬರೆದಿರುವಂತಹ ಭಗವದ್ಗೀತೆಯ ಯಥಾರೂಪ ಅನ್ನುವಂತಹ ಒಂದು ಕೃತಿ. ಅದರ ಮೇಲಿಂದ ಅಂದ್ರೆ ಭಗವದ್ಗೀತೆಯನ್ನ ಯಥಾರೂಪ ಅಂತ ಮುಂದೆ ನಿಮಗೆ ಅರ್ಥ ಆಗತ್ತೆ. ನಾನು ಹೇಳಲಿಕ್ಕೆ ಯಾವಾಗ ನಾವು ಗೀತೆಯ 3ನೇ ಅಧ್ಯಾಯಕ್ಕೆ ಮತ್ತೆ 4ನೇ ಅಧ್ಯಾಯಕ್ಕೆ ಕಾಲಿಟ್ಟಾಗ ಇದು ಯಾಕೆ ಯಥಾರೂಪ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತೇನೆ. ಸೊ ಶ್ರೀಲಾ ಪ್ರಭುಪಾದರು ಇವರ
ಒಂದು ಟೈಮ್ ಲೈನ್ ಅನ್ನ ನಾವು ಕ್ವಿಕ್ ಆಗಿ ನೋಡೋಣ. ಏನಿದೆ ಈ ಟೈಮ್ ಲೈನ್ ಅಲ್ಲಿ ಅನ್ನುವಂತಹದ್ದು. ಶ್ರೀಲಾ ಪ್ರಭುಪಾದರು ಅಂದ್ರೆ ಇವರು 1896ರಲ್ಲಿ ಹುಟ್ಟಿರ್ತಾರೆ. ಆಮೇಲೆ ಅವ್ರದ್ದು 1918ರಲ್ಲಿ ಅವರು ಮದುವೆ ಆಗತ್ತೆ. ಆದ್ರೆ ಅವರು ಚಿಕ್ಕ ವಯಸ್ಸವ್ರು ಇರುವಾಗಲೇ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಹೀಗೆ 6ನೇ ವಯಸ್ಸಿನಲ್ಲಿ ಅವರು ತಮ್ಮ ಮಕ್ಕಳ ಜೊತೆಗೆ ಸೇರ್ಕೊಂಡು ರಥಯಾತ್ರೆಯನ್ನ ಮಾಡ್ತಾ ಇದ್ರು. ರಥಯಾತ್ರೆ ಯಾವ ರಥಯಾತ್ರೆ ಅಂತ ನೀವು ಕೇಳಿದ್ರೆ ಇದು ಜಗನ್ನಾಥನ ರಥಯಾತ್ರೆ, ಜಗನ್ನಾಥಪುರಿಯ ಜಗನ್ನಾಥನ ರಥಯಾತ್ರೆಯನ್ನ ಮಾಡ್ತಾ ಇದ್ರು. ಆಗ ಅವ್ರ ತಂದೆಯವರು ಏನ್ ಮಾಡ್ತಾರೆ, ಅವರ ಆ ಒಂದು ರೀತಿಯಾದಂತಹ ಭಕ್ತಿಯ ಸೆಳೆತವನ್ನ ನೋಡಿ ಅವರಿಗೋಸ್ಕರ ಅವರು ಒಂದು ರಥವನ್ನು ಸಹಿತ ರೆಡಿ ಮಾಡಿ ಕೊಡ್ತಾರೆ. ಹಾಗೆ ಅವರು ರಥಯಾತ್ರೆಯನ್ನ ಮಾಡ್ತಾ ಇದ್ರು. ಆಮೇಲೆ 1918ರಲ್ಲಿ ಅವರು ಮದುವೆ ಆಗತ್ತೆ. ಆಮೇಲೆ ಅವ್ರು ಏನಾಗ 1925ರಲ್ಲಿ ಅವರು ಮೊದಲನೇ ಸಲ ಅವರ ಗುರುಗಳಾದಂತಹ AC ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಸ್ವಾಮೀಜಿಯವರು ಅವರನ್ನ ಅವರು ಸಿಗ್ತಾರೆ. ಅಂದ್ರೆ ಆಗ ಅವರು ಯಾಕೆ ಅಂದ್ರೆ ಆಗ ನೀವು ತಿಳಿದಿರ್ಬೋದು, ಆಗ ಸ್ವಾತಂತ್ರ್ಯ ಹೋರಾಟದ ಸಮಯ, ಎಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಇವರು ಈ ಗುರುಗಳ ಬಗ್ಗೆ ಗುರುಗಳನ್ನ ಗುರುಗಳ ಹತ್ರ ಹೋಗ್ಲಿಕ್ಕೆ ಅವರ ಗೆಳೆಯರೊಬ್ರು ಹೇಳ್ತಾರೆ, ನೀವು ಬರಬೇಕು, ಅವ್ರು ಬಂದಿದ್ದಾರೆ, ಮೀಟ್ ಆಗ್ಬೇಕು ಅಂತ. ಆದ್ರೆ ಇವರು ತಾನು ಬರಲ್ಲ ಅಂತ ಹೇಳ್ತಾರೆ. ಫಸ್ಟ್ ಕಡೆಗೆ ಹೇಗೋ ಮನವೊಲಿಸಿ ಹೋಗಿ ಮೊದಲನೇ ಸಲ ಅವರ ಗುರುಗಳನ್ನ ಭೇಟಿ ಆಗ್ತಾರೆ. ಆಗ ಗುರುಗಳು ಹೇಳ್ತಾರಂತೆ, ಇವರು ಇಂಗ್ಲಿಷ್ ಅಲ್ಲಿ ತುಂಬಾ ಸ್ಕಾಲರ್ ಇದ್ರು. ಯಾಕೆಂದ್ರೆ ಅವರು ಸ್ಕಾಟಿಷ್ ಚರ್ಚ್ ಅಲ್ಲಿ ಡಿಗ್ರಿಯನ್ನ ಪಡೆದಿರುವಂತವರು ಆವಾಗ ಇಂಗ್ಲಿಷ್ ಅಲ್ಲಿ ಪೂರ್ತಿಯಾಗಿ. ಸೊ ಕೋಲ್ಕತ್ತಾದಲ್ಲಿ. ಆಮೇಲೆ ಅವ್ರು ಹೇಳ್ತಾರೆ, ನೀನು ಇದನ್ನ ಅಂದ್ರೆ ಅವ್ರು ಹೇಳ್ತಾರೆ, ನೀನು ಹೀಗೆ ನಮ್ಮ ಜೊತೆಗೆ ಸೇರ್ಕೊ ಅಂದ್ರೆ ಇಂಗ್ಲಿಷ್ನಲ್ಲಿ ಭಗವದ್ಗೀತೆಯ ಜ್ಞಾನವನ್ನ ಅಥವಾ ಚೈತನ್ಯ ಮಹಾಪ್ರಭುಗಳು ಅನ್ನುವಂಥವ್ರು ಈ ಇಸ್ಕಾನ್ ಸಂಪ್ರದಾಯದ ಮೊದಲು ಅದನ್ನ ಮಾಧ್ವ ಗೌಡಿಯ ಸಂಪ್ರದಾಯ ಅಂತ ಕರೀತಾರೆ. ಆ ಮಾಧ್ವ ಗೌಡಿಯ ಸಂಪ್ರದಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂತ ಬರ್ತಾರೆ. 500 ವರ್ಷಗಳ ಹಿಂದೆ ಅವರು ಕಲ್ಕತ್ತಾದಲ್ಲಿ ಮಹಾದ್ವೀಪ ಧಾಮದಲ್ಲಿ ಜನಿಸೋರು. ಅವರ ಪರಂಪರೆ ಇದು. ಸೊ ಈ ಗುರುಗಳು ಏನ್ ಹೇಳ್ತಾರೆ, ತಮ್ಮ ಪರಂಪರೆಯಲ್ಲಿ ಹೀಗೆ ನೀವು ಇದನ್ನ ಅವರ ಆಜ್ಞೆಯ ಪ್ರಕಾರ ಈ ಭಗವದ್ಗೀತೆಯ ಭಗವಂತನ ಸಂದೇಶವನ್ನ ಎಲ್ಲ ಕಡೆ ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ನನಗೆ ಅಷ್ಟು ಇಷ್ಟ ಇಲ್ಲ, ಯಾಕೆಂದ್ರೆ ನನಗೆ ಸ್ವಾತಂತ್ರ್ಯವೇ ಮುಖ್ಯ, ಸ್ವಾತಂತ್ರ್ಯ ಹೋರಾಟ ಮುಖ್ಯ, ನಾನು ಈಗ ಅದ್ರ ಜೊತೆಗೆ ಸೇರಿದ್ದೇನೆ ಹಾಗೆ ಹೀಗೆ ಅಂತಾರೆ. ಆದ್ರೂ ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲ ನೀನು ಇದ್ ಮಾಡ್ಬೇಕು ಅಂತ. ಆಮೇಲೆ ಅವರು ಒಪ್ಕೊಂಡು ಅವರು ಏನೋ 1933ರಲ್ಲಿ ಒಂದು ಇನಿಷಿಯೇಷನ್ ಅಂದ್ರೆ ಅವರು ಒಂದು ಅವರ ಇದನ್ನ ಸ್ವೀಕಾರ ಮಾಡ್ತಾರೆ. ಆಮೇಲೆ 1935ರಲ್ಲಿ 1944ರಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಮರಳಿ ಭಗವಂತನ ಕಡೆಗೆ ಅನ್ನುವಂತ ಒಂದು ಮ್ಯಾಗಝಿನ್ ಅನ್ನ ಅಂದ್ರೆ ಬ್ಯಾಕ್ ಟು ಗಾಡೆಡ್ ಇಂಗ್ಲಿಷ್ ಮ್ಯಾಗಝಿನ್ ಅದನ್ನ ಮಾಡ್ತಾರೆ. ಆಮೇಲೆ 1947ರಲ್ಲಿ ಅವರು ಭಕ್ತಿ ವೇದಾಂತ ಅಂದ್ರೆ ಅನ್ನುವಂತ ಒಂದು ಸಿಗತ್ತೆ ಅವರಿಗೆ. ಇಲ್ಲ ಅಂದ್ರೆ ಅವರ ಒರಿಜಿನಲ್ ಹೆಸರು ಅಭಯ ಚರಣಾರವಿಂದ, AC ಭಕ್ತಿ ವೇದಾಂತ ಅಂತ ಕರೀದು. AC ಅಂದ್ರೆ ಅಭಯ ಚರಣ ಅಂತ ಅವರ ಹೆಸರಾಗಿರುತ್ತೆ ಮೊದಲು. ಸೊ ಅವರಿಗೆ ಆಮೇಲೆ ಏನಾಗತ್ತೆ, 1965ರಲ್ಲಿ ಆಮೇಲೆ ಅವರು ಸನ್ಯಾಸ ತಗೊಳ್ತಾರೆ, ಇದಕ್ಕೆ ಹೋಗ್ತಾರೆ, ವೃಂದಾವನಕ್ಕೆ ಹೋಗ್ತಾರೆ, ಅಲ್ಲಿ ಒಂದ್ ಸ್ವಲ್ಪ ದಿವಸ ಉಳಿತಾರೆ. ಓಕೆ, ವಾನಪ್ರಸ್ಥ ಫಸ್ಟ್, ಆಮೇಲೆ ಸನ್ಯಾಸ, ಆಮೇಲೆ ದೀಕ್ಷೆಯನ್ನು ತಗೊಂಡು ಆಮೇಲೆ ಸನ್ಯಾಸ ಸ್ವೀಕಾರ ಮಾಡಿ ಮತ್ತು ಇದು ವೃಂದಾವನದಲ್ಲಿ ಇರ್ತಾರೆ. ವೃಂದಾವನದ ನಂತರ ಗುರುಗಳ ಆಜ್ಞೆ ಇರುತ್ತೆ ಅವರಿಗೆ, ನೀನು ಇದನ್ನ ಹೇಗೆ ಇಂಗ್ಲಿಷ್ನಲ್ಲಿ ಇದನ್ನ ಬೋಧಿಸಬೇಕು ಇಂಗ್ಲಿಷರಿಗೆ, ಯಾಕೆಂದ್ರೆ ಆಗ ಬ್ರಿಟಿಷರ ಪ್ರಭಾವ ಜಾಸ್ತಿ ಇರೋದ್ರಿಂದ ಅವ್ರು ಹಾಗೆ ಹೇಳ್ತಾರೆ. ಆಮೇಲೆ ಇವ್ರು ಏನ್ ಮಾಡ್ತಾರೆ, 1965ರಲ್ಲಿ ಅವ್ರು ಏನ್ ಮಾಡ್ತಾರೆ, ಈ ಮುಂಬೈಗೆ ಬಂದು ಮುಂಬೈಯಲ್ಲಿ ಈ ಸ್ಕಿಂಡಿಯಾ ಅನ್ನುವಂತಹ ಒಂದು ಕಾರ್ಗೋ ಶಿಪ್ ಇರುತ್ತೆ. ಈ ಕಾರ್ಗೋ ಶಿಪ್ ಅಲ್ಲಿ ಅವರು ಅಮೇರಿಕಕ್ಕೆ ಹೋಗ್ತಾರೆ. ಕಾರ್ಗೋ ಶಿಪ್ ಅಲ್ಲಿ ಅಂದ್ರೆ ಟಿಕೆಟ್ ತಗೊಂಡು ಅವರು ಬಂದು ಅಲ್ಲಿ ಟಿಕೆಟ್ ಸಿಗಲ್ಲ ಅವರಿಗೆ, ಫಸ್ಟ್ ಬೇಡ ಯಾರು ಹೋಗಲ್ಲ, ಬರೀ ಸಾಮಾನು ತೆಗೆದುಕೊಂಡು ಹೋಗುವಂತಹದ್ದು ಹಾಗೆ ಹೀಗೆ ಅಂತ. ಆದ್ರೆ ಇವರು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದ್ರಿಂದ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಆಫೀಸ್ ಎದುರುಗಡೆ. ಆಮೇಲೆ ಅಂತೂ ಒಂದು ಟಿಕೆಟ್ ಅನ್ನ ಪಡೆದು ಆ ಶಿಪ್ ಅಲ್ಲಿ ಸಂಚಾರ ಮಾಡ್ತಾರೆ. ಅವರಿಗೆ ಆಗ 66 ವಯಸ್ಸು, 69 ಸಾರಿ. ಸೊ ಅಂತಹ ವಯಸ್ಸಲ್ಲಿ ಅವರು ಆ ಶಿಪ್ ಅನ್ನ ಅಂತೂ ಹೊರಡ್ತಾರೆ. 2 ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅಂತೂ ಇದ್ದು ಅದನ್ನು ಗೆದ್ದು ಅವ್ರೇನ್ ಮಾಡ್ತಾರೆ, 1966ರಲ್ಲಿ ಅವರು ಅಮೆರಿಕವನ್ನ
ತಲುಪಿ ಅಲ್ಲಿ ಒಂದು ಇಸ್ಕಾನ್ ಸಂಸ್ಥೆಯನ್ನ 1966ರಲ್ಲಿ ಸ್ಥಾಪಿಸ್ತಾರೆ. ಆಮೇಲೆ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅಂತ ಇನ್ನೊಂದು ಸಂಸ್ಥೆ ಅದರ ಅಂಡರ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಬುಕ್ಗಳನ್ನು ಸಂಸ್ಕೃತದಲ್ಲಿ ಇರುವಂತದನ್ನ ಅವರು ಇಂಗ್ಲಿಷ್ಗೆ ತರ್ಜುಮೆ ಮಾಡ್ತಾ ಇದ್ರು, ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಸೊ 1972ರಲ್ಲಿ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಆಗತ್ತೆ ಅವ್ರದ್ದು. ಆಮೇಲೆ ಮುಂದೆ ನೀವು ನೋಡಬಹುದು, ಹೀಗೆ ಇಲ್ಲೊಂದು ಅವ್ರದ್ದು ಟೈಮ್ ಲೈನು 108 ದೇವಸ್ಥಾನಗಳನ್ನ ಕೆಲವು ಹೀಗೆ ಅವರು ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಇಲ್ಲಿ ನೋಡಬಹುದು ನೀವು. 1965ರಿಂದ 1977 ಇಲ್ಲಿ ಪ್ರಪಂಚದಾದ್ಯಂತ 108 ದೇವಸ್ಥಾನವನ್ನ ಸ್ಥಾಪನೆ ಮಾಡ್ತಾರೆ. ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ಇಲ್ಲಿ ನೋಡಬಹುದು ನೀವು. ಒನ್ ಸೆಕೆಂಡ್. ಇಲ್ಲಿ ನೋಡಬಹುದು ಹೇಗೆ 25 ದೇಶಗಳಲ್ಲಿ 108 ದೇವಸ್ಥಾನಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. 12 ಸಲ ಇಡೀ ಪ್ರಪಂಚದ ವಿಸ್ತರಣೆಯನ್ನ ಮಾಡ್ತಾರೆ. ಅಂದ್ರೆ ಅವರ ಈ ಕೇವಲ 12 ವರ್ಷಗಳಲ್ಲಿ ಇಷ್ಟೊಂದು ಇಲ್ಲಿ ನೋಡಬಹುದು ನೀವು. ಹೀಗೆ ಹಲವಾರು ದೇಶಗಳಲ್ಲಿ ಇಸ್ಕಾನ್ ರಾಧಾಕೃಷ್ಣ ಮಂದಿರವನ್ನು ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಇದು ಮಂಗಳೂರಿನಲ್ಲಿರುವಂತಹ ನಮ್ಮ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮೂರ್ತಿ. ಸೊ ನಾವೀಗ ಈ ಮಂಗಳೂರಲ್ಲಿ ಎಲ್ಲಿದೆ ಅಂತ ನೀವು ಕೇಳಿದರೆ, ಈಗ ಇರುವಂತಹದ್ದು ಮಂಗಳೂರು ದೇವಸ್ಥಾನದ ಅಡ್ರೆಸ್ ರಾಧಾ ಗೋವಿಂದ ದೇವಸ್ಥಾನ, ತಾರೆತೋಟ ರಸ್ತೆ, ಟೋಲ್ ಗೇಟ್, ಗದ್ರಿ, ಮಂಗಳೂರು. ಈ ದೇವಸ್ಥಾನದ ಅಧ್ಯಕ್ಷರು ಹೀಸ್ ಗ್ರೇಟ್ ನಾಮನಿಷ್ಠಾ ದಾಸ್ ಪ್ರಭುಜಿ. ಅವರು IIT ಕಾನ್ಪುರ್ನಲ್ಲಿ B.Tech ಅನ್ನ ಮಾಡಿ, ಆಮೇಲೆ ಇನ್ಫೋಸಿಸ್ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಆಮೇಲೆ ಸನ್ಯಾಸವನ್ನ ಸ್ವೀಕಾರ ಮಾಡಿ ಈಗ ಇಸ್ಕಾನ್ನಲ್ಲಿ ಈ ಒಂದು ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ. ಇದು ಇಸ್ಕಾನ್ ಮಂಗಳೂರು ಅವರ ವೆಬ್ಸೈಟ್, ಯೂಟ್ಯೂಬ್ ಚಾನಲ್ಸ್ ಇದೆ. ಓಕೆ, ಈಗ ಭಗವದ್ಗೀತೆಯ ವಿಚಾರಕ್ಕೆ ಬರೋಣ. ಇಲ್ಲಿ ತನಕ ಇಸ್ಕಾನ್ ಬಗ್ಗೆ ಹೇಳಿದೆ, ಶ್ರೀಲ ಪ್ರಭುಪಾದರ ಬಗ್ಗೆ ಒಂದು ಸ್ವಲ್ಪ. ಸೊ ಈಗ ನಾವು ಭಗವದ್ಗೀತೆ ಅಂದ್ರೆ ಏನು ಅನ್ನೋದಕ್ಕೆ ಮಹಾತ್ಮ ಗಾಂಧಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಭಗವದ್ಗೀತೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವಂತಹ ಒಂದು ಮಹಾಕಾವ್ಯ. ಇದನ್ನ ಮಹಾತ್ಮ ಗಾಂಧಿ ಅವರೇ ಇದನ್ನ ಒಂದು ನಿಘಂಟು ಅಂತ ಅಂದ್ರೆ ಪರಿಗಣಿಸಿದ್ರು. ಮತ್ತು ನಿಮ್ಗೆ ಗೊತ್ತಿದೆ ಹೇಗೆ ಭಗವದ್ಗೀತೆ ಅನ್ನುವಂತಹದ್ದು ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್, ಏನು ಬಹಳ ನಾಯಕರಿಗೆ ಒಂದು ಸ್ಫೂರ್ತಿ. ಇದನ್ನ ಆಧಾರವಾಗಿ ತೆಗೆದುಕೊಳ್ತಾರೆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ. ಅಂದ್ರೆ ಇವರು ಅನೇಕ ನಾಯಕರು. ಸೊ ಇಲ್ಲಿ ನೋಡಿ, ಐನ್ಸ್ಟೈನ್ ಅವರು ಮತ್ತೆ ಗಾಂಧೀಜಿಯವರು ಅವರ ಅಭಿಪ್ರಾಯಗಳು ಏನಿದೆ ಅಂದ್ರೆ, ಗೀತಾ ಅಧ್ಯಯನ ಮಾಡೋದ್ರಿಂದ, ಈ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡೋದ್ರಿಂದ ಅದೇನಾಗತ್ತೆ ಅಂದ್ರೆ, ಪ್ರತಿನಿತ್ಯ ನಮಗೆ ಒಂದು ರೀತಿಯಾದಂತಹ ಹೊಸದಾದ ಉಲ್ಲಾಸ ಬರುತ್ತೆ. ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಹೊಸ ಅರ್ಥಗಳು ನಮಗೆ ಅದರಿಂದ ಅರ್ಥ ಆಗತ್ತೆ. ಯಾಕೆ? ಅದು ನಮ್ಮ ಜೀವನದ ಕುರಿತಾಗಿ. ಈ ಭಗವದ್ಗೀತೆ ಅನ್ನುವಂಥದ್ದನ್ನ ನಾವು ನಮ್ಮ ಜೀವನದ ಕೈಪಿಡಿ ಅಂತ ಹೇಳ್ತೇವೆ. ಈಗ ಎಲೆಕ್ಟ್ರಾನಿಕ್ ಐಟಮ್ಗಳೆಲ್ಲ ಇರುತ್ತೆ, ಅಥವಾ ಕಾರ್ ಇರುತ್ತೆ, ಅಥವಾ ಯಾವುದೇ ಒಂದು ಯಂತ್ರಗಳಿರಲಿ, ಅದ್ರ ಬಗ್ಗೆ ಎಲ್ಲ ನಾವು ನೋಡ್ಲಿಕ್ಕೆ ಹೋದ್ರೆ ಅದಕ್ಕೆ ಒಂದು ಕೈಪಿಡಿ ಅಂತ ಇರುತ್ತೆ. ಆದರೆ ನಮ್ಮ ಜೀವನವನ್ನ ನಾವು ಹೇಗೆ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನುವುದಕ್ಕೆ ನಮಗೆ ಯಾವ ಕೈಪಿಡಿ ಇದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಈ ಭಗವದ್ಗೀತೆ ಅನ್ನುವಂತಹದ್ದು ಒಂದು ಮ್ಯಾನ್ಯುಯಲ್, ನಮ್ಮ ಜೀವನಕ್ಕೆ ಒಂದು ಮ್ಯಾನ್ಯುಯಲ್ ತರ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಅದೇ ರೀತಿ ಐನ್ಸ್ಟೈನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ಸೈನ್ಸ್ ಅನ್ನೋದು ಹಲವಾರು ರೀತಿಯಾದಂತಹ ಅನ್ವೇಷಣೆಯನ್ನ ಮಾಡುತ್ತೆ. ಸೈನ್ಸ್ ಇರೋದೇ ಅದಕ್ಕೆ. ಸೈಂಟಿಸ್ಟ್ಗಳು, ಈಗ ಮಾಡರ್ನ್ ಸೈನ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು, ಇವತ್ತಿನ ಮಾಡರ್ನ್ ವಿಜ್ಞಾನ, ಅಂದ್ರೆ ಈ ವಿಜ್ಞಾನದ ಬಗ್ಗೆ ಹೇಳ್ತಾ ಇರುವಂತಹದ್ದು. ಇದೇನಂದ್ರೆ, ಇಲ್ಲಿ ಏನ್ ಹೇಳ್ತಾರೆ, ಕೆಲವರು ತಾವೇ ಡಿಸ್ಕವರಿ ಮಾಡಿದ್ದೇವೆ, ನಾವು ಇದನ್ನ ಕಂಡು ಹಿಡಿದಿದ್ದೇವೆ, ನಾವು ಅದನ್ನ ಹುಡುಕಿದ್ದೇವೆ ಅಂತ. ಆದ್ರೆ ಐನ್ಸ್ಟೈನ್ ಏನ್ ಹೇಳ್ತಾನಂದ್ರೆ, ನಾವು ಇಷ್ಟೆಲ್ಲ ಕಂಡುಹಿಡಿದೇವೆ, ಎಲ್ಲ ಮಾಡಿದ್ದೇವೆ ಹೌದು, ಆದ್ರೆ ಯಾವಾಗ ನಾವು ಈ ಸೃಷ್ಟಿಕರ್ತನ ಬಗ್ಗೆ ಅರ್ಥ ಮಾಡಿಕೊಳ್ತೇವೆ, ಆಗ ಇದೆಲ್ಲ ಏನಿಲ್ಲ, ಗೌಣ, ಅದು ಏನಿಲ್ಲ ಅಂತ ಇದೆಲ್ಲ ಏನು ಅತಿಯಾದದ್ದು ನಾವು ಹೇಳ್ತಾ ಇರುವಂತಹದ್ದು
ಅನ್ನೋದನ್ನ ಅವನೇ ಹೇಳ್ತಾನೆ. ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡ ಮೇಲೆ ಅವನು ಹೀಗೆ ಬ್ರಹ್ಮಾಂಡವನ್ನ ಯಾರು ಸೃಷ್ಟಿಸಿದಾನೆ ಅದರ ಸೃಷ್ಟಿಕರ್ತನನ್ನ ಅರ್ಥ ಮಾಡಿಕೊಂಡ ಮೇಲೆ. ಸೊ ಭಗವದ್ಗೀತೆಯಲ್ಲಿ ನಾವು ನಮ್ಮ ಬ್ರಹ್ಮಾಂಡದ ಸೃಷ್ಟಿಕರ್ತನ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ. ಸೊ ಯಾಕೆ ಈ ಭಗವದ್ಗೀತೆ ಯಥಾರೂಪ ಅನ್ನೋದಕ್ಕೆ ಇವತ್ತು ಸಂಕ್ಷಿಪ್ತವಾಗಿ ನಿಮ್ಗೆ 4ನೇ ಅಧ್ಯಾಯದಲ್ಲಿ ಪರಿಪೂರ್ಣವಾಗಿ ಅರ್ಥ ಆಗತ್ತೆ. ಇಲ್ಲಿ ಇಸ್ಕಾನ್ ಯಾಕೆ ಅಂದ್ರೆ ಈಗ ನಾವು ಮುರಿದ ಕೇಬಲ್ ಅಲ್ಲಿ ಡೇಟಾ ಅಥವಾ ಏನನ್ನಾದ್ರೂ ಡೇಟಾ ಒಂದು ಲ್ಯಾಪ್ಟಾಪ್ ಇಂದ ಡೆಸ್ಕ್ಟಾಪ್ಗೆ ಅಥವಾ ಇನ್ನೊಂದು ಕಂಪ್ಯೂಟರ್ ಇಂದ ಮೊಬೈಲ್ ಫೋನ್ ಇಂದ ಕಂಪ್ಯೂಟರ್ಗೆ ಈಗ ಕೇಬಲ್ ಹಾಳಾಗಿದ್ರೆ ನಾವು ಏನಾದರೂ ಡೇಟಾವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ನೀವು ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡ್ಬೋದು. ಆತರ ಮಾಡ್ಲಿಕ್ಕೆ ಆಗತ್ತಾ ನಮ್ಮ ಹತ್ರ? ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಎಲ್ಲ ಫೋರ್ಸ್ ಮ್ಯೂಟ್ ಅಲ್ಲಿ ಇದ್ದಾರಾ? ಓಕೆ, ಹ್ಯಾಂಡ್ ರೇಸ್ ಮಾಡಿ ಇನ್ ಕೇಸ್. ಓಕೆ, ಸೊ ಈ ತರ ಮುರಿದ ಕೇಬಲ್ ಇಂದ ನಮಗೆ ಡೇಟಾವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗತ್ತಾ? ಯಾಕೆ ಮುರಿದ ಕೇಬಲ್ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಅದೇ ರೀತಿಯಾಗಿ ಈ ಒಂದು ಪರಂಪರೆಯಿಂದ ಬಂದಿರುವಂತಹ ಜ್ಞಾನ ಅನ್ನುವಂತಹದನ್ನ ನಾವಿಲ್ಲಿ ನೋಡ್ಬೋದು. ಈ ಜ್ಞಾನ, ಭಗವದ್ಗೀತೆಯ ಜ್ಞಾನ ಎನ್ನುವಂತಹದ್ದು ಈ ಒಂದು ಮುರಿದಂತಹ ಯಾವುದೋ ಒಂದು ಸೋರ್ಸ್ ಇಲ್ಲದೆ ಅಥವಾ ಡೈರೆಕ್ಟ್ ನೇರವಾದ ಸಂಪರ್ಕ ಇಲ್ಲದೆ ಬಂದಿರುವಂತಹ ಜ್ಞಾನ ಅಲ್ಲ. ಇದು ಭಗವಂತನಿಂದ ಬಂದಿರುವಂತಹದ್ದು. ನೀವು ಇಲ್ಲಿ ಚಿತ್ರದಲ್ಲಿ ನೋಡಿದ್ರೆ ಭಗವಂತ ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ಆ ರೀತಿಯಾಗಿ ಪರಂಪರೆಯಲ್ಲಿ ಬಂದಿರುವಂತಹದ್ದು. ಸೊ ಅಂತಹ ಒಂದು ಪರಂಪರೆಯಲ್ಲಿ 36ನೇ ಗುರುಗಳಾಗಿ ನಾವು ಶ್ರೀಲಾ ಎ.ಸಿ. ಭಕ್ತಿವೇದಾಂತ ಸರಸ್ವತಿ ಅಂದ್ರೆ ಇವರು ಎ.ಸಿ. ಭಕ್ತಿವೇದಾಂತ ಶ್ರೀಲಾ ಪ್ರಭುಪಾದರನ್ನು ನಾವು ಪಡೆದಿರ್ತೇವೆ. ಆದ್ರಿಂದ ಕೃಷ್ಣನ ಸಂದೇಶ ಶಿಸ್ತಿನ ಉತ್ತರಾಧಿಕಾರದ ಮುರಿಯದ ಸರಪಣಿಯ ಮೂಲಕ, ಆದ್ರಿಂದ ಈ ಭಗವದ್ಗೀತೆಯನ್ನು ನಾವು ಯಥಾರೂಪ ಅಂತ ಹೇಳ್ತಾ ಇದ್ದೇವೆ. ಮಾತಾಜಿ ಚಾನಲ್ ನೋಡಿ ಅನ್ಮ್ಯೂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೇಖಾ ವಿಜಯ್ ಕುಮಾರ್ ಅವರು. ಓಕೆ, ಹರೇ ಕೃಷ್ಣ. ಮಾತಾಜಿ, ನಾ ಒಂದು ಕೆಲಸ ಮಾಡ್ತೇನೆ, ಇರಿ, ನಾನು ನಿಮ್ಗೆ ಅನ್ಮ್ಯೂಟ್ ಎಲ್ಲೋ ಪಾರ್ಟಿಸಿಪೆಂಟ್ಸ್ ಅನ್ಮ್ಯೂಟ್ ಅಂತ ಇರ್ತೇನೆ. ದಯವಿಟ್ಟು ನೀವು ಆಮೇಲೆ ಮ್ಯೂಟ್ ಮಾಡಿ. ಓಕೆ, ನೀವು ಒಂದ್ಸಲ ಆನ್ಸರ್ ಕೊಟ್ಮೇಲೆ ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡ್ಬೋದು. ಸಾರಿ, ನನ್ನ ಕ್ಷಮೆ ಇರಲಿ. ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನನಗೆ. ಆವಾಗ ಕ್ಲಾಸ್ ಮಿಡ್ಲಲ್ಲಿ ಆ ರೀತಿ ತಿಳಿಸೋದ್ರಿಂದ ಏನಾಗತ್ತೆ, ನಮ್ಗೆ ಕ್ಲಾಸ್ ಅಲೈವ್ ಇದೆ ಅನ್ನೋದು ಅರ್ಥ ಆಗತ್ತೆ. ಇಲ್ಲಾಂದ್ರೆ ನಾನೊಬ್ಬನೇ ಏನಾದ್ರು ಹೇಳ್ತಾ ಹೋಗ್ತೀನಿ. ಮತ್ತೆ ಅನ್ನೆಸೆಸರಿ ಅನ್ಮ್ಯೂಟ್ ಮಾಡ್ಕೊಂಡು ಇರ್ಬೇಡಿ, ಯಾಕೆಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ನಾಯ್ಸು ಬೇರೆಯವರಿಗೆ ತೊಂದರೆ ಆಗತ್ತೆ ಕ್ಲಾಸಲ್ಲಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹಾ, ಸಾರಿ ಪ್ರಭುಜಿ, ಕೋವಷ್ಟು ಹೋಗ್ಬಿಡ್ತು ಪ್ರಭುಜಿ, ಅದು ನೆಟ್ವರ್ಕ್ ಹೋಗೋದ್ರಿಂದ ಹೋಗ್ಬಿಡ್ತು. ಹೌದಾ? ಹರೇ ಕೃಷ್ಣ. ಸಾರಿ ಪ್ರಭುಜಿ, ಅದು ಹ್ಯಾಂಡ್ ರೈಸ್ ಮಾಡಿ. ಓಕೆ ಓಕೆ, ಸಾರಿ. ಹರೇ ಕೃಷ್ಣ. ನೋಡಿ, ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡಿದ್ರೆ, ನಾಯ್ಸ್ ಡಿಸ್ಟರ್ಬೆನ್ಸ್ ಇದ್ರೆ ಅವ್ರು ಮ್ಯೂಟ್ ಮಾಡಿ. ಇಲ್ಲ ಅಂದ್ರೆ ಅವ್ರು ಇರ್ಲಿ, ತೊಂದರೆ ಇಲ್ಲ. ಅಂದ್ರೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಇದು ಓಕೆ. ಓಕೆ, ಹರೇ ಕೃಷ್ಣ. ಸೊ ಆದ್ರಿಂದ ಈ ಭಗವದ್ಗೀತೆಯ ಸಂದೇಶ, ಈ ಭಗವದ್ಗೀತೆಯ ಜ್ಞಾನ ಶ್ರೀಲಾ ಪ್ರಭುಪಾದರ ಹೀಗೆ ಯಾಕೆ ಭಗವಂತನಿಂದ ನೇರವಾದಂತಹ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನ. ಆದ್ರಿಂದ ಇದನ್ನ ನಾವು ಭಗವದ್ಗೀತೆ ಯಥಾರೂಪ ಅನ್ನುವಂಥದ್ದು. ಇದರಲ್ಲಿ ಶ್ರೀಲಾ ಪ್ರಭುಪಾದರದ್ದು ಏನಿಲ್ಲ, ಅವರು ಬರೆದಿರುವಂತಹ ಪುಸ್ತಕದಲ್ಲಿ ಯಾವ ಜ್ಞಾನವನ್ನ ಅವರು ಹಲವಾರು ಗುರುಗಳ ಮುಖಾಂತರ ಬಂದಿರುವಂತಹ ಅವರ ಇದರ ನಂತರ ಏನೋ ಅನುವಾದ ಅಥವಾ ಭಾವಾರ್ಥದ ಆಧಾರದ ಮೇಲೆ ಅವರು ಈ ಭಗವದ್ಗೀತೆ ಯಥಾರೂಪವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಏನಾಗಂದ್ರೆ, ಈ ಗೀತೆ ಅನ್ನುವಂತಹದ್ದು ಹೇಳಿದ ಹಾಗೆ ಒಂದು ಬಹಳ ದೊಡ್ಡ ಪುಸ್ತಕ. ಇದನ್ನ ನಾವು 18 ದಿವಸಗಳಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದರ ವ್ಯವಸ್ಥಿತವಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕಂದ್ರೆ ನಮಗೆ ಮಿನಿಮಮ್ 1 year ಆದ್ರೂ ಬೇಕೇ ಬೇಕು. ಆದ್ರಿಂದ ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಇಲ್ಲಿ, ಈ 18 ದಿವಸಗಳಲ್ಲಿ ಸಂಕ್ಷಿಪ್ತವಾಗಿ ಭಗವದ್ಗೀತೆಯ ಫೌಂಡೇಶನ್ ಕೋರ್ಸ್ ಅನ್ನುವಂಥದ್ದು ಇದು. ಅಂದ್ರೆ ಈ ಫೌಂಡೇಶನ್ ಅಲ್ಲಿ 18 ದಿವಸದಲ್ಲಿ ಈ ಪ್ರತಿಯೊಂದು ಅಧ್ಯಾಯದಲ್ಲಿ ಎಂತಹ ಯಾವುದರ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಯಾವ ಮಾಹಿತಿ ನಮಗೆ ಅದರಿಂದ ಸಿಗತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ. ಯಾಕೆಂದ್ರೆ ಇಲ್ಲ ಅಂದ್ರೆ 18 ದಿವಸವನ್ನು ಪೂರ್ತಿಯಾಗಿ 1 ವರ್ಷ ನಾವು ಈಗ ಅದನ್ನ ಓದ್ಬೇಕಂದ್ರೆ ಆಗೋದಿಲ್ಲ. ಆದ್ರಿಂದ ಈಗ ನಾವೇನ್ ಮಾಡ್ತಾ ಇದ್ದೇವೆ, ಅರ್ಜುನ ಮತ್ತೆ ಕೃಷ್ಣರ ಆಲೋಚನೆಗಳತ್ತ, ಅವಳ ಹರಿವಿನತ್ತ ನಮ್ಮ ಗಮನವನ್ನ ನಾವು ಹರಿಸ್ತಾ ಇದ್ದೇವೆ. ಅದರಿಂದ ಇದೇನ್ ಮಾಡತ್ತೆ, ಈ 18 ದಿವಸ ಆದ್ಮೇಲೆ ನಾವು ಗೀತೆಯ ಆಳವಾದ ಅಧ್ಯಯನ ಆಮೇಲೆ ಮಾಡ್ಲಿಕ್ಕೆ ನಮಗೆ ಅದು ಸಹಾಯ ಮಾಡುತ್ತೆ.
ಅದರಿಂದ ಇದು ಒಂದು ಫೌಂಡೇಶನ್ ನಮಗೆ ಭಗವದ್ಗೀತೆಯನ್ನ ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಸೊ ಈಗ ಶಂಕರಾಚಾರ್ಯರು ಗೀತಾ ಮಹಾತ್ಮೆಯಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಕಡೆಯಲ್ಲಿ ಹೇಳಬೇಕಾದ ಮಾತೆಂದರೆ ಭಗವದ್ಗೀತೆಯು ಅತ್ಯಂತ ಎಚ್ಚರಿಕೆಯಿಂದ ಓದಬೇಕಾದ ಆಧ್ಯಾತ್ಮಿಕ ಕೃತಿ ಅನ್ನೋದನ್ನ ಶಂಕರಾಚಾರ್ಯ ಹೇಳ್ತಾರೆ. ಗೀತಾಶಾಸ್ತ್ರಂ ಇದಂ ಪುಣ್ಯಂ ಯಪ್ಪಟೇತ್ ಪ್ರಯತಃ ಪುಮಾನ್. ಭಗವದ್ಗೀತೆಯ ಉಪದೇಶವನ್ನ ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಮನುಷ್ಯನ ಬದುಕಿನ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಭಯ ಶೋಕಾದಿ ವರ್ಜಿತ ಎಂದರೆ ಆ ವ್ಯಕ್ತಿಯು ಬದುಕಿನಲ್ಲಿ ಎಲ್ಲಾ ಭಯಗಳಿಂದ ಬಿಡುಗಡೆಯನ್ನು ಹೊಂದಬಹುದು ಅನ್ನುವಂತಹದ್ದು. ಹಾಗೆ ಈ ಗೀತೆಯ ಅಧ್ಯಯನವನ್ನು ಮಾಡುವುದರಿಂದ ನಮಗೆ ಏನು ಫಲ ಸಿಗತ್ತೆ? ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತೀಹಿ ಪಾಪಾನಿ ಪುನರ್ಜನ್ಮ ಕೃತಾನಿ ಚ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಈ ಭಗವದ್ಗೀತೆಯನ್ನ ನಾವು ಅಧ್ಯಯನ ಮಾಡೋದ್ರಿಂದ ಅಂತಹ ಪವಿತ್ರ, ಅದು ಹಿಂದಿನ ಜನ್ಮದ ಪಾಪಕರ್ಮಗಳು ಸಹಿತ ಅವನ ಮೇಲೆ ಪರಿಣಾಮ ಮಾಡುವುದಿಲ್ಲ. ಭಗವದ್ಗೀತೆ ನಾವು ಮಲಿನೇ ಮೋಚನಂ ಪುಂಸ ಜಲ ಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬಹುದಾದ್ರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಅಷ್ಟು ಪವಿತ್ರವಾದದ್ದು. ಯಾಕೆಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳುತ್ತೆ, ಗೀತಾ ಸುಗೀತಾ ಕರ್ತವ್ಯಂ ಕಿಮ್ಮನೈ ಶಾಸ್ತ್ರ ವಿಸ್ತರೈ ಯಸ್ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನೀಸ್ಕೃತ. ಅಂದ್ರೆ ಇದು ಭಗವದ್ಗೀತೆಯನ್ನು ಯಾರು ಹೀಗೆ ಗಮನವಿಟ್ಟು ಯಾರು ಕೇಳದೆ ಮತ್ತೆ ಓದಿದರೆ ಸಾಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಭಗವದ್ಗೀತೆಯು ದೇವೋತ್ತಮ ಪರಮಪುರುಷನೇ ಹೇಳಿರುವುದರಿಂದ, ಭಗವಂತ ಸ್ವತಃ ಕೃಷ್ಣನ ಭಗವತ್ ಗೀತಾ, ಭಗವಂತನು ಹಾಡಿರುವಂತಹ ಒಂದು ಗೀತೆ ಅಂತ ನಾವಿಲ್ಲಿ ಹೇಳ್ಕೊಳ್ಬಹುದು. ಸೊ ಅದನ್ನ ಸಾಕ್ಷಾತ್ ಅವನೇ ಹೇಳಿರುವುದರಿಂದ ಅದನ್ನ ನಾವು ಕೇಳಿದರೆ ಮತ್ತೆ ಓದಿದರೆ ಸಾಕು ಅನ್ನೋದನ್ನ ಅವರು ಹೇಳ್ತಾರೆ. ಈ ಒಂದು ಭಗವದ್ಗೀತೆ ಎಲ್ಲಾ ವೈದಿಕ ಸಾಹಿತ್ಯದ ಸಾರ. ಇದನ್ನ ಎಲ್ಲ ಉಪನಿಷತ್ತುಗಳ ಅತ್ಯಂತ ರಾಜ ಅಂತ ಕರೆಯಲಾಗತ್ತೆ ಭಗವದ್ಗೀತೆಯನ್ನ. ಎಲ್ಲ ಉಪನಿಷತ್ತುಗಳ ಸಾರ ಅದು. ಎಲ್ಲ ವೇದಗಳಿಂದ ನಾವು ಏನನ್ನ ಅರ್ಥ ಮಾಡಿಕೊಳ್ಳುತ್ತೇವೋ ಅದನ್ನ ಈ ಭಗವದ್ಗೀತೆ ಒಂದನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ನಮಗೆ ಅದರ ಬಗ್ಗೆ ಜ್ಞಾನ ಸಿಗತ್ತೆ. ಯಾಕೆಂದ್ರೆ ಇದನ್ನ ನಮಗೆ ಭಗವಂತ ಕೃಷ್ಣನೇ ಹೇಳ್ತಾನೆ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರಾದ್ವಿನಿಸೃತಂ ಗೀತಾ ಗಂಧೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ನೋಡಿ, ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿ ದೊರಕುತ್ತದೆ ಎಂದ ಮೇಲೆ ಈ ಭಗವದ್ಗೀತೆಯನ್ನ ಕುಡಿದವನ ವಿಷಯ ಹೇಳಬೇಕಾ? ಅಂದ್ರೆ ನಾವು ಐಹಿಕವಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಭಗವದ್ಗೀತೆ ಭಗವಂತನ ಬಾಯಿಯಿಂದ ಬಂದಿರುವಂತಹದ್ದು. ಹಾಗೆ ಗಂಗಾ ಭಗವಂತನ ಪಾದದಿಂದ ಹರಿದಿರುವಂತಹದ್ದು. ಆ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಭಗವದ್ಗೀತೆ ಶ್ರೇಷ್ಠ ಅನ್ಬೋದು. ಆದರೆ ಭಗವಂತನ ವಿಷಯವಾಗಿ ಯಾವುದು ಒಂದು ಶ್ರೇಷ್ಠ, ಒಂದು ಅಂದ್ರೆ ಸ್ವಲ್ಪ ಕೆಳಗಿನದು ಅಂತ ಹೇಳುವಾಗೇ ಇಲ್ಲ. ಗಂಗೆಯು ಪವಿತ್ರವೇ, ಅದೇ ರೀತಿಯಾಗಿ ಭಗವಂತನ ಬಾಯಿಯಿಂದ ಬಂದಿರುವಂತಹ ಭಗವದ್ಗೀತೆಯು ಸಹಿತ ಅಂತಹದ್ದೇ ಪವಿತ್ರವಾಗಿರುವಂತಹದ್ದು. ಅದರಿಂದ ಭಗವಂತ ಅಂದ್ರೆ ನಿಷ್ಪಕ್ಷಪಾತದ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆ ಗಂಗಾಜಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದಂತದ್ದು. ಇದು ಅಮೃತ ಸರ್ವಸ್ವ ಅನ್ನುವಂಥದ್ದನ್ನ ಭಗವಂತನೇ ಹೇಳ್ತಾನೆ. ಸೊ ಮುಂದೆ ಶಂಕರಾಚಾರ್ಯ ಹೇಳ್ತಾರೆ ಗೀತಾ ಮಹಾತ್ಮ್ಯದಲ್ಲಿ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಇಂದಿನ ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಇರಬೇಕೆಂದು ಹಂಬಲಿಸ್ತಾರೆ. ಆದ್ರಿಂದ ಅವರು ಹೇಳ್ತಾರೆ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಒಂದೇ ಒಂದು ಶಾಸ್ತ್ರವನ್ನು ನಾವು ಓದಿದ್ರೆ ಸಾಕೋದು ದೇವಕಿಯ ಮಗನ ಗೀತೆ, ದೇವಕಿಯ ಪುತ್ರ ಗೀತೆ ಅನ್ನುವಂಥದ್ದು ಶ್ರೀಕೃಷ್ಣನ ಗೀತೆ. ಅಥವಾ ಏಕೋ ಧರ್ಮ ಅಂದ್ರೆ ಅದು ಒಂದೇ ಒಂದು, ಅದು ಧರ್ಮ ಗ್ರಂಥ, ಅದು ದೇವಕಿ ಪುತ್ರ ಅಂದ್ರೆ ಇದು ಭಗವದ್ಗೀತೆ ಇರಲಿ ಅನ್ನುವಂಥದ್ದು. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ. ಒಂದೇ ಒಂದು ಮಂತ್ರ ಇರಲಿ ಭಗವಂತನ ಕುರಿತಾಗಿ, ಹರಿನಾಮ ಸ್ಮರಣೆ ಇರಲಿ, ಕೃಷ್ಣನ ನಾಮಸ್ಮರಣೆಯಲ್ಲಿ. ಆದ್ರಿಂದ ನಮಗೆ ಈ ಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಅನ್ನುವಂತಹ ಈ ಮಂತ್ರವನ್ನ 500 ವರ್ಷಗಳ ಹಿಂದೆ
ಕೃಷ್ಣನ ರಹಸ್ಯ ಅವತಾರ ಅಂತ ನಾವು ಅವರನ್ನ ಚೈತನ್ಯ ಮಹಾಪ್ರಭುಗಳು ಅವರು ಕೊಟ್ಟಿರುವಂತಹ ಮಂತ್ರ. ಈ ಮಂತ್ರವನ್ನ ನಾವು ಪ್ರತಿನಿತ್ಯ ಸ್ಮರಣೆ ಮಾಡುವುದರಿಂದ ಯಾವಾಗಲೂ ಏನು ಏಕೋ ಮಂತ್ರ ಅಂದ್ರೆ ಸಸ್ಯ ನಾಮಾನಿಯಾನಿ, ಭಗವಂತನ ನಾಮ ಇರಲಿ ಅನ್ನುವಂತಹದ್ದಕ್ಕೆ ಈ ಒಂದು ಮಂತ್ರವನ್ನ ನಾವು ಪಠಿಸುವುದರಿಂದ ಯಾವಾಗಲೂ ನಾವು ಭಗವಂತನ ಪ್ರಜ್ಞೆಯಲ್ಲಿ ಇರಬಹುದು. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ಅಂತ ನಾವು ಮಾಡುವಂತಹ ಒಂದೇ ಒಂದು ಕೆಲಸ ನಮ್ಗಿರ್ಲಿ, ಅದು ಭಗವಂತನ ಸೇವೆ ಇರಲಿ ಅನ್ನೋದನ್ನ ಅವರು ಹೇಳ್ತಾರೆ ಇಲ್ಲಿ. ಸೊ ಈಗ ಭಗವದ್ಗೀತೆಯಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗತ್ತೆ ಅನ್ನೋದಕ್ಕೆ ಮೊದಲು ನಾನು ಇಲ್ಲಿ ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈ ಭಗವದ್ಗೀತೆಯ ಕ್ಲಾಸ್ 18 ದಿವಸ ನೀವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡ್ಮೇಲೆ ನಿಮ್ಮ ಅಪೇಕ್ಷೆ ಏನಿದೆ? ಬೇಗ ಬೇಗ ಶೇರ್ ಮಾಡಿ, ನಾವು ಮುಂದೆ ಹೋಗೋಣ. ಲೇಟ್ ಆಗತ್ತೆ, ಇಲ್ಲ ಅಂದ್ರೆ ದಯವಿಟ್ಟು ನನಗೆ ನೀವು ಶೇರ್ ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ. ಈ ಭಗವದ್ಗೀತೆಯನ್ನ ಯಾಕೆ ನೀವು ಈ ಕ್ಲಾಸಿಗೆ ಬಂದಿದ್ದೀರಾ, ಇದನ್ನ ಯಾಕೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಅಥವಾ ಏನು ನಿಮಗೆ ಸಹಾಯ ಆಗಬಹುದು ಇದರಿಂದ, ನಿಮ್ಮ ಅನಿಸಿಕೆಗಳು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಚಾಟ್ ಅಲ್ಲಿ ನೀವು ಅನ್ಮ್ಯೂಟ್ ಮಾಡ್ಬೋದು. ನಾನು ಇನ್ನರ್ ಪೀಸ್ ಅಂತ ರಾಘವೇಂದ್ರ ಅವರೇ, ಧನ್ಯವಾದಗಳು. ನೀವು ಅನ್ಮ್ಯೂಟ್ ಮಾಡಿಯೂ ಹೇಳ್ಬೋದು. ನಿಮ್ಮ ಆಂತರಿಕವಾಗಿ ನಿಮಗೆ ಅಂದ್ರೆ ಶಾಂತಿ ಬೇಕು ಅನ್ನುವಂತಹದ್ದು ಭಗವಂತ ಹೇಳ್ತಾನೆ ಇಲ್ಲಿ. ಶಾಂತಿ ಮಂತ್ರನೇ ಕೊಡ್ತಾನೆ ಅವನು ಭಗವದ್ಗೀತೆಯಲ್ಲಿ. ಖಂಡಿತವಾಗಿಯೂ ನಿಮಗೆ ಅದರ ಬಗ್ಗೆ ಗೊತ್ತಾಗತ್ತೆ. ಮತ್ತೆ ಅನ್ಮ್ಯೂಟ್ ಆಗ್ತಾ ಇಲ್ಲ ಪ್ರಭುಜಿ. ರೇಖಾ ಅವರೇ, ಮಾತಾಜಿ, ಹರೇ ಕೃಷ್ಣ. ನೀವು ಅನ್ಮ್ಯೂಟ್ ಮಾಡ್ಬೋದು ಈಗ. ಭಗವದ್ಗೀತೆಯಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಲೋ ಹರೇ ಪ್ರಭುಜಿ. ಹರೇ ಕೃಷ್ಣ. ನನ್ನ ಹೆಸರು ಜಯಶಂಕರ್ ಅಂತ, ಬೆಂಗಳೂರಿಂದ. ಹರೇ ಕೃಷ್ಣ ಜಯಶಂಕರ್. ಪ್ರಭುಜಿ ಕೇಳಿಸ್ತಾ ಇದೆ. ನಾನು ಇಲ್ಲಿ ಈ ಭಗವದ್ಗೀತೆ ಕೇಳಕ್ ಬಂದಿರೋದು ಬಂದ್ಬಿಟ್ಟು ಐಹಿಕ ಕರ್ಮ ಮತ್ತೆ ಐಹಿಕ ಕರ್ಮ ಫಲದಿಂದ ಮುಕ್ತಿ ಹೊಂದು ಕೃಷ್ಣನ ಇದ್ರಲ್ಲಿ ಇರ್ಬೇಕು ಅಂತ, ಏನೋ ಕೃಷ್ಣ ಪ್ರಜ್ಞೆಯಲ್ಲಿ ಮೂವ್ ಮಾಡ್ಬೇಕು ಅಂತ. ಐಹಿಕ ಅಂದ್ರೆ ಐಹಿಕ ಕರ್ಮ ಮತ್ತೆ ಐಹಿಕ ಕರ್ಮ ಫಲ ಏನಿದೆ ಫಲದಿಂದ ನಿಮಗೆ ಬಂಧನ ಮುಕ್ತಿ ಬೇಕು ಅಂತ. ಅಂದ್ರೆ ನೀವು ಸ್ವಲ್ಪ ಸ್ಪಿರಿಚುವಲಿ ಅಡ್ವಾನ್ಸ್ ಕ್ವಶನ್ ಅನ್ನ ಕೇಳ್ತಾ ಇದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಐಹಿಕ ಕರ್ಮದ ಮುಕ್ತಿ ಅವೆಲ್ಲ ಯಾಕೆ ಅಂತ ಅನ್ನುವಂಥದ್ದು ಅಂದ್ರೆ ನಾರ್ಮಲಿ ಆಲೋಚನೆ ಮಾಡುವವರು ಅದ್ರ ಬಗ್ಗೆ ಅರ್ಥ ಆಗೋದಿಲ್ಲ. ಆದ್ರೆ ಕೆಲವರಿಗೆ ಈಗ ಒಂದು ಪ್ರಭುಜಿ ಹೇಳಿದ್ರು, ನನಗೆ ಶಾಶ್ವತವಾದಂತ ಶಾಂತಿ ಬೇಕು, ನನಗೆ ಆಂತರಿಕವಾಗಿ ಇನ್ನರ್ ಪೀಸ್ ಅಂತ ಹೇಳ್ತಾರೆ ಅವರು, ಅಲ್ವಾ? ಸೊ ಓಕೆ, ಈ ಕರ್ಮ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆ ಮುಕ್ತಿ ಬೇಕು, ಯಾಕೆ ನಾವು ಈ ಕರ್ಮ ಫಲಗಳಿಂದ ಬಿಡುಗಡೆಯನ್ನು ಹೊಂದಬೇಕು, ಭಗವಂತ ಏನ್ ಹೇಳ್ತಾನೆ, ಅದು ಭಗವದ್ಗೀತೆಯಲ್ಲಿ ಖಂಡಿತವಾಗಿ ಅದಕ್ಕೆಲ್ಲ ಉತ್ತರ ಇದೆ. ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಗುರುಜಿ, ಹರೇ ಕೃಷ್ಣ. ಕೇಳಿಸ್ತಾ ಇದೆ, ಹೇಳಿ. ಧರ್ಮದ ಬಗ್ಗೆ ಹೆಚ್ಚು ಜ್ಞಾನ ಹೊಂದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಧರ್ಮದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಧನ್ಯವಾದಗಳು ಪುಟ, ಥ್ಯಾಂಕ್ ಯು. ಹರೇ ಕೃಷ್ಣ, ಥ್ಯಾಂಕ್ಸ್ ಫಾರ್ ಶೇರಿಂಗ್. ಓಕೆ, ನಿಮ್ಗೆ ಏನು ಧರ್ಮ ಆಗಿದೆ ಅಂತ ನನಗೆ 18ನೇ ಅಧ್ಯಾಯ ಆದ್ಮೇಲೆ ಹೇಳು, ಓಕೆನಾ? ಓಕೆ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಪೀಸ್ ಆಫ್ ಮೈಂಡ್. ಓಕೆ, ಧನ್ಯವಾದಗಳು ಶಿಲ್ಪಾ ಮಾತಾಜಿ. ಶರದ್ ಅವರೇ, ಶರದ್ ಪಾಟೀಲ್ ಅವರೇ, ದುಃಖದಿಂದ ಹೊರಬರಬೇಕು, ಖಂಡಿತವಾಗಿಯೂ ಧನ್ಯವಾದಗಳು. ಲೈಫ್ ಅಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಓಕೆ, ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಜಾಸ್ತಿ ಸಮಯ ತೆಗೆದುಕೊಳ್ಳದೆ ನಾನು ಮುಂದೆ ಹೋಗ್ತೇನೆ. ನಾವು ಇವಾಗ ನೋಡೋಣ ಭಗವದ್ಗೀತೆಯಿಂದ ನಮಗೆ ಏನ್ ಬೆನಿಫಿಟ್ ಸಿಗತ್ತೆ ಅನ್ನೋಂಥ. ಇದು ಕೆಲವು ಆದ್ರೆ ಬಹಳ ಇದೆ. ಇದರಿಂದ ನಾವು ಒಂದು ನಮ್ಮ ಭಾವನಾತ್ಮಕವಾಗಿ ನಮ್ಮ ಇಮೋಷನ್ಸ್ ಅನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳುವಂತಹದ್ದು. ಓಕೆ, ಯಾಕೆ ನಾವು ಇಮೋಷನ್ಸ್ ಅನ್ನ ಕಂಟ್ರೋಲ್ ಇಟ್ಕೋಬೇಕಂದ್ರೆ, ನಮ್ಮಲ್ಲಿ ನಾವು ನಿಜವಾಗಿ ನೋಡ್ಬೇಕಂದ್ರೆ ಸೈನ್ಸ್ ಅಲ್ಲಿ ಹೇಳತ್ತೆ, ಒಂದು ಇಂಟೆಲಿಜೆಂಟ್ ಕ್ವಶನ್, ನಮ್ಮ ಬುದ್ಧಿಮತ್ತೆ, ನಾವು ಎಷ್ಟು ಇಂಟೆಲಿಜೆಂಟ್ ಇದೇವಿ ಅನ್ನುವಂಥದ್ದು. ಇವಾಗ IQ ಟೆಸ್ಟ್ ಎಲ್ಲ ಮಾಡ್ತಾರೆ, ಕಾರ್ಪೊರೇಟ್ ವರ್ಲ್ಡ್ ಅಲ್ಲೆಲ್ಲ ಮಾಡ್ತಾರೆ, ನಿಮ್ಮ IQ ಎಷ್ಟಿದೆ ಅಂತ, ಅಲ್ವಾ? ಆದ್ರೆ ಆಮೇಲೆ ಹಾಗೆ ಪ್ರೂವ್ ಆಗಿರುವಂತಹದ್ದು ಏನೋ, IQ ಜೊತೆಗೆ ನಮ್ಮ ಇದು ಏನೋ ಇಮೋಷನಲ್ ಕ್ವಶಂಟ್ ಅಂತ ಬರುತ್ತೆ, EQ ಅಂತ ಕರಿತೇವೆ ನಾವು ಅದನ್ನ. IQ ಜೊತೆಗೆ EQ ಸಹಿತ ಏನಾಗ್ಬೇಕು, ಅದರಿಂದ ಯಾರು ಜಾಸ್ತಿ IQ ಇಲ್ಲದೇ ಇದ್ರು ಅವ್ರ EQ ಚೆನ್ನಾಗಿದ್ರೆ ಅವರು ಲೈಫಲ್ಲಿ ಬಹಳ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದನ್ನ ಸೈನ್ಸ್ ಹೇಳುತ್ತೆ. ಆದ್ರೆ ಹಾಗೆ ಮುಂದೆ ಹೋಗಿ 3ನೆಯ Q ಬರುತ್ತೆ. ಯಾವುದು ಅದು? ಯಾರಿಗಾದ್ರೂ ಗೊತ್ತಿದ್ಯಾ? ಗೆಸ್ ಮಾಡ್ತೀರಾ? IQ, EQ, ಇಮೋಷನಲಿ ನಾವು ಸ್ಟ್ರಾಂಗ್ ಆಗುವಂತಹದ್ದು. ಇನ್ನೊಂದು ನಾವು ಹೇಳ್ತಾ ಇರುವಂತದ್ದು SQ. SQ ಅಂದ್ರೆ
ಸ್ಪಿರಿಚುವಲ್ ಕೋಶಂಟ್ ಅನ್ನುವಂಥದ್ದು. ಹರೇ ಕೃಷ್ಣ, ಯಾರು ಚಾಟ್ ಮಾಡಿದಿರ? ಓಕೆ, ಸ್ಪಿರಿಚುವಲ್, ಹೌದು ಶರತ್ ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್. ಸೊ IQ, EQ, SQ. ಸೊ ಆಮೇಲೆ ಗೊತ್ತಾಗಿದೆ, ಓಕೆ, ಒಬ್ರು ಈ SQ ಇದ್ರೆ ಸಹಿತ ಇನ್ನು ಅಂದ್ರೆ ಅವರು ಖಂಡಿತವಾಗಿಯೂ ತುಂಬಾ ಸಮತೋಲನದಲ್ಲಿರ್ತಾರೆ ಅನ್ನುವಂತಹದ್ದು. ಹಾಗೆ ಭಾವನಾತ್ಮಕವಾಗಿ ನಾವು ನಮ್ಮನ್ನ ಸಮತೋಲನವಾಗಿ ಇಟ್ಕೊಳ್ಳುವಂಥ, ಸಮತೋಲನ ಅಂದ್ರೆ ಬ್ಯಾಲೆನ್ಸ್ಡ್ ಇಮೋಷನ್ಸ್ ಅಂತ ನಾವು ಹೇಳುವಂತಹದ್ದು. ಆಧ್ಯಾತ್ಮಿಕವಾಗಿ ಬಲಶಾಲಿ ಅಂದ್ರೆ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರುವಂತಹದ್ದು. ಯಾಕೆಂದ್ರೆ ಕ್ಲಾರಿಟಿ ಇರುತ್ತೆ ನಮ್ಗೆ, ನಾನು ಯಾಕೆ ದೇವರಲ್ಲಿ ಶರಣಾಗತನಾಗಬೇಕು, ಯಾಕೆ ನಾನು ಭಗವಂತನಿಗೆ ಮತ್ತೆ ಅವನ ಸೇವೆಯನ್ನ ಮಾಡಬೇಕು ಅನ್ನುವಂಥದ್ದು ಕ್ಲಾರಿಟಿ ಇದೆ ಭಗವದ್ಗೀತೆಯ ಮೇಲಿಂದ. ಪಾಪದ ಕ್ರಿಯೆ ಮತ್ತು ಅದು ಒಬ್ರು ಪ್ರಭುಜಿ ಹೇಳಿದ್ರಿ ನೀವು, ಖಂಡಿತವಾಗಿಯೂ ನಾವು ಮಾಡುವಂತ ಪಾಪಗಳಿಂದ ಮತ್ತು ಪಾಪ ಮಾಡುವ ಬಯಕೆಯಿಂದ ಎರಡರಿಂದಲೂ ನಾವು ಹೊರಗೆ ಬರಬಹುದು. ಮತ್ತು ಸಂದೇಹಗಳು ಅಂದ್ರೆ ಏನಾದರೂ ವಿಷಯದಲ್ಲಿ ಡೌಟ್ ಮಾಡುವಂತಹದ್ದು ಅಥವಾ ನಮ್ಮನ್ನೇ ನಾವು ಸಂದೇಹಿಸಿಕೊಳ್ಳುವಂತಹದ್ದು, ನಮ್ಮ ಆತ್ಮವಿಶ್ವಾಸವನ್ನ ಕೆಳಗೆ ಮಾಡ್ಕೊಳ್ಳುವಂತಹದ್ದು, ಇದರಿಂದ ಏನಾಗುತ್ತೆ, ನಮ್ಮ ಆತ್ಮವಿಶ್ವಾಸ ಮತ್ತೆ ಈ ಸಂದೇಹಗಳಿಂದ ಮುಕ್ತಿಯನ್ನು ಪಡೆಯುವಂತಹದ್ದು. ಆಮೇಲೆ ನಿರ್ಣಯ, ಯಾವ್ದಾದ್ರು ಒಂದು ಜೀವನದಲ್ಲಿ ನಮ್ಗೆ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕು, ನಾನು ಇದ್ ಮಾಡ್ಲಾ, ಅದ್ ಮಾಡ್ಲಾ, ಇದ್ ಮಾಡ್ಲಾ, ಅಲ್ಲೂ ಹೋಗ್ಲಾ, ಇಲ್ಲಿ ಬರ್ಲಾ, ಏನ್ ಮಾಡ್ಬೇಕು ನಾನು, ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವುದು ಹೇಗೆ ಅನ್ನುವಂಥದ್ದನ್ನು ಭಗವಂತ ಇಲ್ಲಿ ಹೇಳ್ತಾನೆ. ಯಾಕೆಂದ್ರೆ ಮೊದಲನೇ ಅಧ್ಯಾಯದಲ್ಲಿಯೇ ಅರ್ಜುನ ತಾನು ಯುದ್ಧ ಮಾಡೋದಿಲ್ಲ ಅಂತ ಇಟ್ಬಿಡ್ತಾನೆ, ಅವನಿಗೆ ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಜ್ಞಾನ ಚಕ್ಷು ವಿದ್ಯಾದಾತಿ ವಿನಯಮಿಗೆ, ವಿದ್ಯೆ ಹೇಗೆ ನಮಗೆ ವಿನಯವನ್ನ ಕೊಡುತ್ತೆ, ಆ ರೀತಿಯಾಗಿ ನಮ್ಮ ಆಂತರಿಕವಾದಂತಹ ಜ್ಞಾನದ ಕಣ್ಣು ತೆರೆಕೊಳ್ಳುತ್ತೆ. ನಾವು ಹೆಚ್ಚು ಗೌರವಾನ್ವಿತ ಮತ್ತು ಸ್ಫೂರ್ತಿದಾಯಕರಾಗ್ತೇವೆ. ಭಗವದ್ಗೀತೆ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ನಮ್ಮನ್ನು ನಾವು ಇನ್ನೊಂದು ಹಂತಕ್ಕೆ ಏರಿಸಿಕೊಳ್ಳುವಂತಹದ್ದು, ಮತ್ತೆ ನಾವು ಯಾವಾಗಲೂ ಸ್ಫೂರ್ತಿಯಾಗಿರುವಂತಹದ್ದು, ಇನ್ಸ್ಪೈರ್ಡ್ ಆಗಿರುವಂತಹದ್ದು, ನಾವು ಸಂತೋಷದಿಂದ ಸ್ವಾಭಾವಿಕವಾಗಿ ನಾವು ಸಂತೋಷವನ್ನ ಪಡೆಯುವಂತಹದ್ದು, ಮನಸ್ಸಿನ ಶಾಂತಿ, ನಮಗೆ ಗ್ಯಾರಂಟಿ ನೆಮ್ಮದಿ, ಇದು ಮತ್ತೆ ನಮ್ಮ ಹೃದಯವನ್ನ ಸುಂದರ ಅಂದ್ರೆ ಇದೆಲ್ಲದರಿಂದ ಆಗತ್ತೆ. ಮತ್ತೆ ಅದು ಬಿಟ್ಟು ನೀವೊಬ್ರು ಭಗವದ್ಗೀತೆಯ ಶಿಕ್ಷಕರಾಗ್ಬೋದು, ಭಗವದ್ಗೀತೆಯನ್ನ ನೀವು ಸಹಿತ ಬೇರೆಯವರಿಗೆ ಭಗವದ್ಗೀತೆ ಬಗ್ಗೆ ಈ ಸಂದೇಶವನ್ನ, ಭಗವಂತನ ಸಂದೇಶವನ್ನ ನೀವು ಸಾರಬಹುದು. ಮತ್ತು ಯಾವಾಗಲೂ ಹಿಂಗ ಎಟರ್ನಲ್ ಬ್ಲಿಸ್ ಅಂತ ನಾವು ಏನ್ ಕರಿತೇವೆ, ಶಾಶ್ವತವಾದಂತಹ ಸಂತೋಷವನ್ನ ನೀವು ಪಡೆಯಬೇಕಲ್ಲ ಅನ್ನುವಂಥದ್ದು ಇದರಿಂದ ನಿಮಗೆ ಖಂಡಿತವಾಗಿಯೂ ದೊರಕತ್ತೆ. ಓಕೆ, ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಒಂದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳುವಂತಂದ್ರೆ, ಈಗ ಭಗವದ್ಗೀತೆಯನ್ನ ಭಗವಂತ ಅರ್ಜುನಗಾಗಿ ಹೇಳಲಿಲ್ಲ, ಅಥವಾ ಅರ್ಜುನ ಅವನಿಗೋಸ್ಕರ ಭಗವಂತನ ಹತ್ರ ಕೇಳಲಿಲ್ಲ. ಇದು ಒಂದು ಭಗವಂತನ ವ್ಯವಸ್ಥೆ ಅಂತ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಈ ಒಂದು ಭಗವದ್ಗೀತೆ ಅನ್ನುವಂತಹದ್ದು ಅರ್ಜುನ, ನಾವು ಅರ್ಥ ಮಾಡಿಕೊಂಡ್ರೆ ನರ ಮತ್ತೆ ಅಂದ್ರೆ ನರನಾರಾಯಣರ ಬಗ್ಗೆ ನಾವು ಹೇಳುವಾಗ ನರ ಮತ್ತೆ ನಾರಾಯಣ, ಅರ್ಜುನ ಮತ್ತೆ ಕೃಷ್ಣ. ಅರ್ಜುನನು ಸಹಿತ ಕೃಷ್ಣನ ಒಂದು ಅಂಶವೇ ಅವನು ಹೇಳಿದ ಪ್ರಕಾರ. ಆದ್ರೆ ಈ ಒಂದು ಭಗವಂತನ ಈ ಅರ್ಜುನನ ಗೊಂದಲ ಇಲ್ಲದೇ ಇದ್ರೆ ಈ ಭಗವದ್ಗೀತೆ ಅನ್ನುವಂಥದ್ದು ನಮ್ಗೆ ಸಿಗ್ತಾ ಇರಲಿಲ್ಲ. ಅದರಿಂದ ಇದು ಒಂದು ಭಗವಂತನ ವ್ಯವಸ್ಥೆ, ನಮಗೋಸ್ಕರ ಈ ಒಂದು ಸಂದೇಶವನ್ನು ಕೊಡ್ಲಿಕ್ಕೋಸ್ಕರ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಅರ್ಜುನ ಭಗವದ್ಗೀತೆಯನ್ನ ಮೊದಲು ಕೇಳಿದ್ರು ಸಹಿತ ಅದು ಎಲ್ಲರ ಅನುಕೂಲಕ್ಕಾಗಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಎಂತಹ ಸಂದರ್ಭದಲ್ಲಿ ಭಗವದ್ಗೀತೆಯನ್ನ ಅರ್ಜುನಿಗೆ ಭಗವಂತ ಬೋಧಿಸಿದ ಅಂದ್ರೆ, ಈ ಹೇಗೆ ಮಹಾಭಾರತ ಯುದ್ಧ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮಹಾಭಾರತ ಯುದ್ಧದ ತಯಾರಿ ನಡೆದಿದೆ. ಎಲ್ಲಾ ಕುರುಕ್ಷೇತ್ರವೆಂಬಂತಹ ರಣರಂಗದಲ್ಲಿ ಎರಡೂ ಸೈನ್ಯ ಒಬ್ಬರ ಮುಂದೆ ಒಬ್ಬರು ನಿಂತ್ಕೊಂಡಿದ್ದಾರೆ. ಅರ್ಜುನ ಮತ್ತೆ ಕೃಷ್ಣ ಅರ್ಜುನನ ಸಾರಥಿ ಆಗಿದ್ದಾನೆ. ಅರ್ಜುನ ಹಿಂದೆ ರಥದಲ್ಲಿದ್ದಾನೆ. ಅವನು ಹೇಳ್ತಾನೆ, ಸೇನೆಯರು ಉಭಯರ ಮಧ್ಯೆ ರಥಂ ಸ್ಥಾಪಯಂ ಅಚ್ಯುತ, ಅಹಿ ಅಚ್ಯುತ, ಎರಡು ಸೈನ್ಯದ ಮಧ್ಯೆ ರಥವನ್ನ ಹೋಗಿ ನಿಲ್ಲಿಸು. ಯಾಕೆಂದ್ರೆ ಅವನಿಗೆ ಸೇನಾವಲೋಕನವನ್ನ ಮಾಡಬೇಕು, ಸೇನೆಯನ್ನ ನೋಡ್ಬೇಕು, ಅವನಿಗೆ ಏನಾಗ್ತಾ ಇದೆ ಅನ್ನುವಂತಹದ್ದು. ಆದ್ರಿಂದ ಅವನು ಇಲ್ಲಿ ಭಗವಂತನಿಗೆ ಶರಣಾಗತನಾಗ್ತಾನೆ. ಅವನಿಗೆ ಗೊಂದಲ ಬರುತ್ತೆ, ಅವನು ಯುದ್ಧ ಮಾಡೋದಿಲ್ಲ ಅಂತಾನೆ. ಹೀಗೆ ಆ ಸೈನ್ಯವನ್ನೆಲ್ಲ ನೋಡಿದ ಮೇಲೆ ಅವನಿಗೆ ಅನ್ಸತ್ತೆ, ನಾನು ಎಂತ ಕೆಲಸವನ್ನ ಮಾಡ್ತಾ ಇದ್ದೇನೆ, ಬೇಡ, ನನ್ನ ಹತ್ರ ಆಗೋದಿಲ್ಲ ಇದು ಅಂತ ಭಗವಂತನಿಗೆ ಶರಣಾಗತನಾಗ್ತಾನೆ. ಆಗ ಭಗವಂತ ಅವನಿಗೆ ಕುಲಂಕುಷವಾಗಿ ಪ್ರತಿಯೊಂದು ವಿಷಯವನ್ನ ಈ ಭಗವದ್ಗೀತೆಯಲ್ಲಿ ಅವನು ಏನು ಕೊಟ್ಟಿದ್ದಾನೆ ಆ ಸಂದೇಶವನ್ನು ಅವನು ಅರ್ಜುನನ ಮುಖಾಂತರ ನಮಗೆ ಅದನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಈಗ ನಾವು ಹೇಗೆ ನಿಮ್ಗೆ ಗೊತ್ತಲ್ವಾ, ಎವ್ರಿ ಜರ್ನಿ ಅಂದ್ರೆ ಮೈಲ್ಸ್ ಸ್ಟಾರ್ಟ್ ವಿತ್ 1 ಸ್ಟೆಪ್ ಅಂತ. ಈಗ ಒಂದು ಹೆಜ್ಜೆ ಇಟ್ಟರೆ ಮಾತ್ರ ನಾವು ಮುಂದೆ 1000 ಹೆಜ್ಜೆಯನ್ನು 1,00,000 ಹೆಜ್ಜೆಯನ್ನು ನಡಿಬಹುದು. ಆದ್ರೆ ಆ ಮೊದಲನೇ ಹೆಜ್ಜೆ ಅನ್ನುವಂತಹದ್ದು ಮುಖ್ಯ. ಅದರಿಂದ ನಾವೆಲ್ಲ ಸೇರಿ ಇವಾಗ ಈ ಅತೀಂದ್ರಿಯತೆಗೆ ನಮ್ಮ ಪ್ರಯಾಣವನ್ನ ಬೆಳೆಸೋಣ. ಈ ಮೊದಲನೇ ಹೆಜ್ಜೆಯಿಂದ ನಾವು ಈ 18 ದಿವಸಗಳ ಭಗವದ್ಗೀತೆಯ ನಮ್ಮ ಜರ್ನಿಯನ್ನ
ಎಲ್ಲರೂ ಸೇರಿ ಮುಗಿಸೋಣ. ನಿಮ್ಮನ್ನ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ. ದಯವಿಟ್ಟು ಎಲ್ಲರೂ ಪ್ರತಿನಿತ್ಯ ತಪ್ಪದೆ 7 ಗಂಟೆಗೆ ಸಾರಿ 7 ಗಂಟೆ ಅಲ್ಲ 9 ಗಂಟೆಗೆ ಜಾಯ್ನ್ ಆಗಿ ನಾವು ಒನ್ ಅವರಲ್ಲಿ 1 ಅವರ್ 5 ಮಿನಿಟ್ಸ್ ಅಲ್ಲಿ ಮುಗಿಸೋಣ. ಓಕೆ, ಈಗ ಅದೇ ಶಂಕರಾಚಾರ್ಯ ಹೇಳಿರುವಂತಹದ್ದು ಈ ಗೀತೆಯ ಫಲದಿಂದ ಏನಂದ್ರೆ, ಈ ಗೀತೆಯ ಬಗ್ಗೆ ಏನು ಹೇಳಿದ್ದಾರೆ ಅಂದ್ರೆ, ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅನ್ನುವಂತಹದ್ದು ಏನಂದ್ರೆ, ಈ ಎಲ್ಲಾ ಉಪನಿಷತ್ತುಗಳು ಹಸುವಿನಂತೆ ಮತ್ತು ಹಸುವಿನ ಹಾಲು ಕರೆಯುವವರು, ಹರೇ ಕೃಷ್ಣ ಕ್ಷಮೆ ಇರಲಿ, ಎಲ್ಲ ಹಸುವಿನ ಹಾಲು ಕರೆಯುವನು ಭಗವಂತ, ನಂದನ ಮಗ ಭಗವಾನ್ ಕೃಷ್ಣ, ಅರ್ಜುನ ಒಂದು ಕರು ಇದ್ದ ಹಾಗೆ. ಆದ್ರೆ ಈ ಬರೀ ಕರು ಮಾತ್ರ ಹಸುವಿನ ಹಾಲನ್ನ ಕುಡಿಯೋದಿಲ್ಲ, ಎಲ್ಲರೂ ಹಸುವಿನ ಹಾಲನ್ನ ಕುಡಿತಾರೆ. ಆದ್ರಿಂದ ಆ ಮಕರಂದ ಅನ್ನುವಂಥದ್ದು, ಆ ಹಸುವಿನ ಹಾಲು ಅನ್ನುವಂಥದ್ದು ಬರೀ ಕರುವಿಗೋಸ್ಕರ ಅಲ್ಲ, ಅದು ಎಲ್ಲರಿಗೂ. ಯಾರಿಗೆ? ಅದು ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರಿಗೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಅದರಿಂದ ಉತ್ತಮ ಆಸ್ತಿಕ ಬುದ್ಧಿ ಅದೃಷ್ಟ ಭಕ್ತರು ಈ ಹಾಲನ್ನು ಕುಡಿಯುವವರು ಮತ್ತು ಆನಂದಿಸುವವರು ಅನ್ನೋದನ್ನ ಸಹಿತ ಶಂಕರಾಚಾರ್ಯರು ಹೇಳ್ತಾರೆ. ಓಕೆ, ಯಾರಾದ್ರೂ ಎಲ್ಲರೂ ನಾವೆಲ್ಲ ಸೇರಿ ಈ ಸಂಕಲ್ಪನ ತೆಗೆದುಕೊಳ್ಳೋಣ. ಆದ್ರೆ ನನ್ನ ಜೊತೆಗೆ ಈ ಸಂಕಲ್ಪನ ತೆಗೆದುಕೊಳ್ಳಿಕ್ಕೆ ಯಾರಾದ್ರೂ ಇಬ್ರು ಅನ್ಮ್ಯೂಟ್ ಮಾಡಿ. ಈ ಸಂಕಲ್ಪವನ್ನು ನಾನು ಹೇಳ್ಕೊಡ್ತೇನೆ, ನೀವು ರಿಪೀಟ್ ಮಾಡ್ಬೋದು. ಯಾರಾದ್ರೂ ಇಬ್ರು ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಯಾಕೆ? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇಬ್ರು 3 ಜನ ನೋ ಪ್ರಾಬ್ಲಮ್. ಓಕೆ, ಹರೇ ಕೃಷ್ಣ. ಸೊ ನಾವೀಗೆಲ್ಲ ಸಂಕಲ್ಪ ತೆಗೆದುಕೊಳ್ಳೋಣ. ನಾನು ನಿಮ್ಗೆ ಹೇಳ್ಕೊಡ್ತೇನೆ, ನೀವು ದಯವಿಟ್ಟು ಎಲ್ಲರೂ ನನ್ನ ಜೊತೆ ಹೇಳಿ. ನಾನು ಎಲ್ಲ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ಹಾಜರಾಗಲಿದ್ದೇನೆ. ನಾನು ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲಾ ಪ್ರಭುಪಾದರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ. ಸೊ ಈ ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿದ್ದಾವೆ. ಅದರಲ್ಲಿ ಶ್ರೀಕೃಷ್ಣ 574 ಶ್ಲೋಕಗಳು ಅವನು ಹೇಳಿರುವಂತಹದ್ದು, 84 ಶ್ಲೋಕಗಳು ಅರ್ಜುನ ಹೇಳಿರುವಂತಹದ್ದು, 41 ಶ್ಲೋಕಗಳು ಸಂಜಯ್ ಹೇಳಿರುವಂತಹದ್ದು, ಒಂದೇ ಒಂದು ಶ್ಲೋಕ ಮೊದಲನೇ ಶ್ಲೋಕ ಧೃತರಾಷ್ಟ್ರ ಹೇಳಿರುವಂತಹದ್ದು. ನೋಡೋಣ ಅವನೇನ್ ಹೇಳ್ತಾನೆ ಅನ್ನುವಂಥದ್ದನ್ನ. ಓಕೆ, ಸೊ ಭಗವದ್ಗೀತೆಯಲ್ಲಿ ದಯವಿಟ್ಟು ಎಲ್ಲ ಮ್ಯೂಟ್ ಅಲ್ಲಿರಿ, ಯಾಕಂದ್ರೆ ಈಗ ನಾವು ಅಧ್ಯಾಯವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಓಕೆ, ಮೊದಲನೇ ಅಧ್ಯಾಯ. ಸೊ ಭಗವದ್ಗೀತೆಯಲ್ಲಿ ಈ ಒಂದು ವ್ಯವಸ್ಥೆ ಈಗೇನಾಗಿದೆ, 2 ಸೈನ್ಯ ರೆಡಿಯಾಗಿ ನಿಂತಿದೆ ಯುದ್ಧ ಮಾಡಬೇಕು ಅಂತ. ಈ ಒಂದು ವ್ಯವಸ್ಥೆಯಲ್ಲಿ ಈ 3 ಜನರ ರಿಯಾಕ್ಷನ್ ಅನ್ನ ನಾವು ಈ ಮೊದಲನೇ ಅಧ್ಯಾಯದಲ್ಲಿ ಇರುವಂತಹದ್ದೇ ಈ 3 ಜನರ ಪ್ರತಿಕ್ರಿಯೆ, ಈ ಒಂದು ಸನ್ನಿವೇಶಕ್ಕೆ, ಈ ಒಂದು ದೃಶ್ಯಕ್ಕೆ ಅಥವಾ ದೃಶ್ಯಾವಳಿಗೆ ಇವರ ರಿಯಾಕ್ಷನ್ ಏನು. ಒಂದು ಧೃತರಾಷ್ಟ್ರ ಅನ್ನುವಂತಹದ್ದು ಇಲ್ಲಿ ನೋಡ್ಬೋದಲ್ಲ. ಓಕೆ, ಇಲ್ಲಿ ಮಧ್ಯದಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ? ಇದು ಧೃತರಾಷ್ಟ್ರ, ಅರ್ಜುನ. ಇಲ್ಲಿ ಕೆಳಗಡೆ ದುರ್ಯೋಧನ, ಕೆಳಗೆ ಕೃಷ್ಣ. ಧನ್ಯವಾದಗಳು. ಓಕೆ, ಸೊ ಈ 3 ಜನರ ರಿಯಾಕ್ಷನ್ ಏನು ಅನ್ನುವಂಥದ್ದನ್ನ ನಾವು ನೋಡಿದ್ರೆ ಇಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಅಂದ್ರೆ ನೋಡಬಹುದು ನೀವು ಏನ್ ಹೇಳ್ತಾ ಇದ್ದಾರೆ ಅನ್ನುವಂತಹದ್ದು. ಧೃತರಾಷ್ಟ್ರ ಅವರ 3 ಜನರ ರಿಯಾಕ್ಷನ್ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು. ಈಗ ಅರ್ಜುನ ದುಃಖ ಪಡ್ತಾನೆ, ತಾನು ಯುದ್ಧ ಮಾಡೋದಿಲ್ಲ ಅಂತಾನೆ.
ಧೃತರಾಷ್ಟ್ರ ಹೇಳ್ತಾನೆ ಏನ್ ನಡೀತಾ ಇದೆ ಅಲ್ಲಿ ಅಂತ ಕೇಳ್ತಾನೆ. ಈ ಕಡೆ ದುರ್ಯೋಧನ ಹೋಗಿ ತನ್ನ ಕುಲಗುರುಗಳಾದಂತಹ ದ್ರೋಣಾಚಾರ್ಯರನ್ನ ಸಿಗ್ತಾನೆ. ಈ ಸಮಯದಲ್ಲಿ ಈ 3 ಜನರ ಒಂದೊಂದು ಆಕ್ಚುಲಿ ಅವರನ್ನ ಒಬ್ಬೊಬ್ಬರನ್ನ ಒಂದೊಂದು ಗುಣಕ್ಕೆ ಹೋಲಿಸಲಾಗಿದೆ. ಈಗ ಧೃತರಾಷ್ಟ್ರ ತಮೋ ಗುಣಕ್ಕೆ ಹೋಲಿಸಿದ್ರೆ ಇವನನ್ನ ಅರ್ಜುನನನ್ನ ಸತ್ವಗುಣಕ್ಕೆ ಹೋಲಿಸಿದ್ರೆ ದುರ್ಯೋಧನನ್ನ ರಜೋಗುಣಕ್ಕೆ ಹೋಲಿಸಲಾಗಿದೆ. ಈ ಸತ್ವ ರಜ ತಮೋ ಗುಣಗಳ ಬಗ್ಗೆಯೂ ಸಹಿತ 13ನೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ಬರುತ್ತೆ. 13-14ನೇ ಅಧ್ಯಾಯದಲ್ಲಿ. ಓಕೆ, ಸೊ ಈಗ 1ನೇ ಶ್ಲೋಕ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವೆಲ್ಲ ಇವತ್ತಿನ 1ನೇ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತ. ಶ್ರೀ ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಇಲ್ಲಿ ಅವನು ಕೇಳ್ತಾ ಇದ್ದಾನೆ ಧೃತರಾಷ್ಟ್ರನ, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಅವನು ಕೇಳಿದ. ಅವನು ಕೇಳ್ತಾ ಇದ್ದಾನೆ. ಇಲ್ಲಿ ಅವನೇನ್ ಕೇಳ್ತಾ ಇದ್ದಾನೆ ನೋಡಿ, ಇಲ್ಲಿ ಮುಖ್ಯವಾಗಿ ಧೃತರಾಷ್ಟ್ರ ಅವನ ಕಣ್ಣಷ್ಟೇ ಕುರುಡಲ್ಲ, ಅವನ ಜ್ಞಾನ ಚಕ್ಷುವು ಸಹಿತ ಕುರುಡು, ಆಂತರಿಕ ಚಕ್ಷುವು ಸಹಿತ ಕುರುಡು, ಅವನ ಮನಸ್ಸು ಸಹಿತ ಕುರುಡು ಇಲ್ಲಿ. ಯಾಕೆಂದ್ರೆ ಪಾಂಡವರೇನ್ ಬೇರೆ ಅಲ್ಲ, ಅವನದೇ ತಮ್ಮನ ಮಕ್ಕಳು, ಅವರು ಸಹಿತ ಕುರು ವಂಶಜರೇ. ಆದ್ರೆ ಇಲ್ಲಿ ಅವನು ಕೇಳ್ತಾ ಇರಂತಾನೆ, ಮಾಮಕ ಪಾಂಡವಾಶ್ಚೈವ, ನನ್ನವರು ಮತ್ತೆ ಪಾಂಡವರು ಇವನವರು ಅಲ್ವೇ ಅನ್ನುವಂತಹದ್ದು. ಸೊ ಅವನ ಉದ್ದೇಶ ಏನು ಇಲ್ಲಿ, ಆಲ್ರೆಡಿ ಅವನು ಆತರ ಅವನಿಗೆ ಭಯ ಇದೆ. ಇದರಲ್ಲಿ ಧರ್ಮಕ್ಷೇತ್ರ ಅನ್ನುವಂತಹದ್ದನ್ನ ಮಾತನ್ನು ಹೇಳ್ತಾನೆ. ಧರ್ಮಕ್ಷೇತ್ರ ಅನ್ನುವಂಥದ್ದು ಈ ಕುರುಕ್ಷೇತ್ರ ಅನ್ನುವಂಥದ್ದು ಸ್ವರ್ಗದಿಂದಲೂ ಸಹಿತ ಜನರು ಬಂದು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರಂತೆ ಬೇರೆ ಲೋಕಗಳಿಂದ. ಆದ್ರಿಂದ ಈ ಕುರುಕ್ಷೇತ್ರ ಅನ್ನುವಂತಹದ್ದು ಒಂದು ಧರ್ಮಕ್ಷೇತ್ರವಾಗಿರುತ್ತೆ. ಅಂತಹ ಕ್ಷೇತ್ರದಲ್ಲಿ ಅವನು ಇಲ್ಲಿ ಯುದ್ಧ ನಡೀತಾ ಇದೆ ಅನ್ನುವಂಥದ್ದು ಅವನಿಗೊಂಥರ ಭಯ. ಯಾಕೆಂದ್ರೆ ಪಾಂಡವರ ಕಡೆಗೆ ಕೃಷ್ಣ ಇದ್ದಾನೆ, ತನ್ನ ಮಕ್ಕಳು ಅಧರ್ಮ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಇರತ್ತೆ, ಆಲೋಚನೆ ಇರತ್ತೆ. ಆದ್ರೂ ಇದು ಅವನು ತನ್ನವರು ಮತ್ತೆ ಪಾಂಡವರು ಅನ್ನುವಂಥದ್ದನ್ನ ಒಂದು ವಿಶೇಷವಾಗಿ ಹೇಳ್ತಾನೆ ಇಲ್ಲಿ. ಅದರಿಂದ ಯಾಕೆ ಅವನು ಹಾಗೆ ಹೇಳ್ತಾ ಇದ್ದಾನೆ ಅಂತ ಒಂದು ಸನ್ನಿವೇಶವನ್ನ ನಾವು ನೋಡಿದ್ರೆ, ಈ ಹಾಲು ಅನ್ನುವಂತಹದ್ದು ಏನನ್ನ ಸೂಚಿಸುತ್ತೆ? ಹಾಲು ನಾವೆಲ್ಲ ಮನೆಯಲ್ಲಿ ಗೃಹ ಪ್ರವೇಶ ಅಥವಾ ಏನಾದ್ರೂ ಮಾಡುವಾಗ ಹಾಲನ್ನ ಹೀಗೆ ಉಕ್ಕಿಸ್ತೇವೆ ಅಲ್ವಾ? ಯಾಕೆ ಹಾಲನ್ನ ಉಕ್ಕಿಸ್ತೇವೆ ಅಂದ್ರೆ ಯಾರಿಗಾದ್ರೂ ಗೊತ್ತಿದ್ಯಾ? ಈ ಹಾಲು ಯಾವುದರ ಸಂಕೇತ? ಶುಭ ಸಂಕೇತ, ಶುಭ ಸಂಕೇತ, ಪವಿತ್ರತೆಯ ಸಂಕೇತ. ಧನ್ಯವಾದಗಳು ಮಾತಾಜಿ. ಸೊ ಈ ಹಾಲು ಅನ್ನುವಂಥದ್ದು ಅಂತಹ ಒಂದು ಪವಿತ್ರವಾದ ಹಾಲನ್ನ ಅವನು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಮಾಮಕಃ ಪಾಂಡವಾಶ್ಚೈವ, ದಾಯಾದಿ ಮಸ್ತರವನ್ನ ತಂದು ಅವನ ಆ ಒಂದು ಹುಳಿಯನ್ನ ಹಿಂಡ್ಬಿಟ್ಟು ಹಾಳನ್ನ ಹಾಳು ಮಾಡಿ, ಆದ್ರೆ ಹಾಲನ್ನ ಹಾಳು ಮಾಡಿದ್ಮೇಲೆ ನಮ್ಗೆ ಏನ್ ಮಾಡ್ಬೋದು? ಅದನ್ನ ಇಲ್ಲಿ ಕಾರ್ನರ್ ನೋಡ್ತೀರಾ, ಏನದು? ರಸಗುಲ್ಲ. ಕಿಮ ಕುರ್ವತ ಅಂತ ಕೇಳ್ತಾನೆ. ಅಂದ್ರೆ ಅವನ ಅಚ್ಚೆ ಏನಂದ್ರೆ ಇಲ್ಲಿ ಪಾಂಡವರು ಗೆಲ್ಲಲ್ಲ, ಕೌರವರು ಗೆಲ್ಲಬೇಕು, ಅವರು ರಾಜ್ಯವನ್ನ ಆಳಬೇಕು ಅನ್ನುವಂಥದ್ದು ಅವನ ಆಸೆ. ಸೊ ಅವನ ಉದ್ದೇಶ ಏನು? ಈ ದಾಯಾದಿಯ ಮಾಸ್ತರ್ಯವನ್ನ ತಂದ್ಬಿಟ್ಟು ಇಲ್ಲಿ ತಾನು ತನ್ನ ಮಕ್ಕಳು ಆಳ್ಬೇಕು. ಅದಕ್ಕಾಗಿ ಅವನು ಆ ಒಂದು ಇದರಲ್ಲಿ ಕೇಳ್ತಾ ಇದ್ದಾನೆ. ಅವನು ಏನ್ ಮಾಡ್ತಾರಪ್ಪ, ಒಂದು ಸಂದೇಹ ಅವನಿಗೆ, ಅವ್ರು ಗೆಲ್ತಾರೋ ಇಲ್ವೋ, ಆಕ್ಚುಲಿ ಅವರಿಗೆ ರಾಜ್ಯ ಸಿಗ್ಬೇಕನ್ನುವಂತಹದ್ದು. ಅದೇ ಸಮಯದಲ್ಲಿ ಈಗ ದುರ್ಯೋಧನನ ಏನ್ ಮಾಡ್ತಾ ಇದ್ದಾನೆ? ಅದೇ ಸಮಯದಲ್ಲಿ ಈಗ ಇದು ಧೃತರಾಷ್ಟ್ರ ಆಯ್ತು, ಅವನ ಆಲೋಚನೆಗಳಾಯ್ತು. ನಾವೀಗ ದುರ್ಯೋಧನನ ಆಲೋಚನೆಗಳನ್ನ ನೋಡೋಣ. ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಇದೆ ಅಲ್ಲಿ ಯಾರ್ದೋ. ಪಶ್ಚೈತಾಂ ಪಾಂಡು ಪುತ್ರಾಣಾಂ ಆಚಾರ್ಯ ಮಹತೀಂ ಚಮೋಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲ್ಯದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಆ ಪಾಂಡವ ಸೈನ್ಯವನ್ನ ನೋಡಿ. ಅವನು ಹೇಳ್ತಾ ಇದ್ದಾನೆ. ಈಗ ಇದೇ ಸಮಯದಲ್ಲಿ ಅವನು ಹೋಗಿದ್ದಾನೆ, ದ್ರೋಣಾಚಾರ್ಯರ ಶಿಬಿರಕ್ಕೆ ಹೋಗಿದ್ದಾನೆ. ದ್ರೋಣಾಚಾರ್ಯರ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ಅವರಿಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಅವನು ತಿಳಿಸ್ತಾ ಇದ್ದಾನೆ. ಏನದು? ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು. ಯಾರು ಅವನು? ಯಾರಿಗಾದ್ರೂ ಗೊತ್ತಿದೆ ಅವನ ಹೆಸರು? ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನ, ಕರೆಕ್ಟ್. ದೃಪದನ ಮಗ ದೃಷ್ಟದ್ಯುಮ್ನ. ಯಾರಾಗಿರ್ತಾನೆ ದೃಷ್ಟದ್ಯುಮ್ನ ಇಲ್ಲಿ ಮಹಾಭಾರತ ಯುದ್ಧದಲ್ಲಿ? ಇವರು ಪಾಂಡವರ ಸೇನಾಧಿಪತಿ ಆಗಿರ್ತಾನೆ. ಸೇನಾಧಿಪತಿ. ಹೌದು, ಪಾಂಡವರ ಸೇನಾಧಿಪತಿ ದೃಷ್ಟದ್ಯುಮ್ನ. ಈ ಕಡೆಗೆ ಕೌರವರ ಸೇನಾಧಿಪತಿ ಭೀಷ್ಮಾಚಾರ್ಯರು. ಆದ್ರೆ ಅವನು ಇಲ್ಲಿ ಯಾಕೆಂದ್ರೆ ಅವನು ನೋಡಿ ಅವನಿಗೆ ಒಂಥರ ಭರವಸೆ ಇದೆ, ಇವ್ರು ಯಾರೋ
ತನ್ನನ್ನ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು. ಯಾಕೆ? ಅವನು ದ್ರೌಪದಿಯ ವಸ್ತ್ರಾಪರಣದ ಒಂದು ಇನ್ಸಿಡೆಂಟ್ ಅನ್ನ ನೆನಪು ಮಾಡ್ಕೊಳ್ತಾನೆ. ಯಾರು ಏನು ಮಾತಾಡಿರುವುದಿಲ್ಲ ಅಲ್ಲಿ. ಆದ್ರಿಂದ ಎಲ್ಲರೂ ಅಂದ್ರೆ ಈ ತನ್ನ ಪರವಾಗಿಯೇ ಇದ್ದಾರೆ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕು. ಒಂದು, ಎಲ್ಲರೂ ಈ ಭೀಷ್ಮಾಚಾರ್ಯರಿಗೆ ಸರಿಯಾದ ರೀತಿಯಾದಂತಹ ಒಂದು ಏನು ಸಪೋರ್ಟ್ ಅನ್ನ ಅಥವಾ ಅವರಿಗೆ ಎಲ್ಲರೂ ಅವರ ನೆರವಿಗೆ ನಿಲ್ಲಬೇಕು ಅನ್ನುವಂಥದ್ದನ್ನು ಕೈತ ಇವನು ರಾಜನೀತಿಯಲ್ಲಿ ಚಾಣಾಕ್ಷ ದುರ್ಯೋಧನ. ಅದರಿಂದ ಅವನಿಗೆ ಅದನ್ನ ನಾನು ವ್ಯವಸ್ಥೆ ಮಾಡ. ಅಷ್ಟೇ ಅಲ್ಲ, ಯಾಕೆ ಈ ವಿಷಯವನ್ನು ಅವನು ಹೇಳ್ತಾ ಇದ್ದಾನೆ ಅಂದ್ರೆ, ದೃಪದನ ಮಗ ದೃಷ್ಟದ್ಯುಮ್ನ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಆ ದೃಷ್ಟದ್ಯುಮ್ನನ್ನ ದೃಪದ ಪಡೆದಿರುವುದೇ ದ್ರೋಣಾಚಾರ್ಯರನ್ನ ಕೊಲ್ಲಲಿಕ್ಕೆ. ಈ ದ್ರೋಣಾಚಾರ್ಯರು ದೃಷ್ಟದ್ಯುಮ್ನ ದ್ರೋಣಾಚಾರ್ಯರು ದೃಪದ ಇಬ್ರು ಗೆಳೆಯರಾಗಿರ್ತಾರೆ ಒನ್ಸ್ ಅಪಾನ್ ಅ ಟೈಮ್. ಆವಾಗ ಅವರು ಒಟ್ಟಿಗೆ ಇದರಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ ಮೇಲೆ ಅವ್ರು ಹೇಳ್ತಾರಂತೆ, ದೃಪದ ಹೇಳ್ತಾನೆ, ನಿನ್ಗೇನಾದ್ರೂ ಸಹಾಯ ಬೇಕಿದ್ರೆ ಎನಿ ಟೈಮ್ ನನ್ನ ಹತ್ರ ಬಾ ಅಂತ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಒಂದ್ಸಲ ಹೋಗ್ತಾರೆ ದೃಪದನ ಹತ್ರ. ಹೀಗೆ ಅವನಿಗೆ ಹೋಗಿ ನನಗೆ ಅಂದ್ರೆ ಒಂದ್ ಸ್ವಲ್ಪ ಜಾಗ ಬೇಕು. ಆದ್ರೆ ಆಗ ದೃಪದ ಅವನಿಗೆ ಕೊಡೋದಿಲ್ಲ. ಅವರು ಅರ್ಜುನನ್ನ ಉಪಯೋಗಿಸ್ಕೊಂಡು ದೃಪದನ ಮೇಲೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ದೃಪದನನ್ನ ಸೋಲಿಸ್ತಾರೆ. ಆಮೇಲೆ ದೃಪದ ಏನ್ ಮಾಡ್ತಾನೆ, ಒಂದು ಯಾಗವನ್ನ ಮಾಡ್ತಾನೆ. ಆ ಯಾಗದಲ್ಲಿ ತನಗೆ ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಪುತ್ರ ಬೇಕು ಅಂತ ದೃಷ್ಟದ್ಯುಮ್ನನ್ನ ಪಡೆದಿರ್ತಾನೆ. ಸೊ ಇಲ್ಲಿ ಅದನ್ನ ನೆನಪಿಸ್ತಾ ಇದ್ದಾನೆ ಅವನು. ದ್ರೋಣಾಚಾರ್ಯರಿಗೆ ಗೊತ್ತೋದು, ಆದ್ರೂ ಸಹಿತ ಅವನು ಇಲ್ಲಿ ಹೋಗಿ ಅವರಿಗೆ ನೆನಪಿಸ್ತಾ ಇರ್ತಾನೆ. ಯಾಕಂದ್ರೆ ದ್ರೋಣಾಚಾರ್ಯರನ್ನು ಸಹಿತ ಅಷ್ಟು ಸುಲಭವಾಗಿ ಕೊಲ್ಲಿಕ್ಕೆ ಸಾಧ್ಯವಿಲ್ಲ ಅವನೇ ಇದ್ರುನು. ಸೊ ಅದರಿಂದ ದ್ರೋಣಾಚಾರ್ಯರನ್ನ ನಿಮ್ಗೆ ಗೊತ್ತಿದೆ ಹೇಗೆ ಯಾವ ರೀತಿ ಹೇಗೆ ಕೊಂದಿದ್ದಾರೆ ಅನ್ನುವಂಥದ್ದು ಮಹಾಭಾರತದಲ್ಲಿ. ಸೊ ಅಂದ್ರೆ ಎಲ್ಲಾ ಕೃಷ್ಣನ ವ್ಯವಸ್ಥೆ. ಆ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ ಇಲ್ಲಿ, ಕೌಶಲ್ಯದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಪಾಂಡವ ಸೈನ್ಯವನ್ನು ನೋಡಿ. ಇದು ದುರ್ಯೋಧನನ ರಿಯಾಕ್ಷನ್ನು. ಈಗ ನಾವು ಅರ್ಜುನನ ರಿಯಾಕ್ಷನ್ ಬಗ್ಗೆ ಮುಂದೆ ನೋಡಿದ್ರೆ ಮುಂದೆ ಏನಾಗತ್ತೆ, ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಏನಾಗತ್ತೆ, ಅವನಿಗೆ ಭೀಷ್ಮಾಚಾರ್ಯರು ಶಂಖವನ್ನ ಊದ್ತಾರೆ. ಯಾಕೆಂದ್ರೆ ಅವನಿಗೆ ಬೇಕಾಗಿರೋದು ಅದೇ ಆಗಿರತ್ತೆ, ತನ್ನ ಸೇನಾಧಿಪತಿಗಳು ಯುದ್ಧಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು. ಅದನ್ನ ತಿಳಿಸ್ಲಿಕ್ಕೋಸ್ಕರ ಸಸ್ಯ ಸಂಜಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾಥಂ ವಿನದ್ಯೋಚ್ಚೈ ಶಂಖಂ ದದ್ಮೋ ಪ್ರತಾಪವಾನ್. ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನ ಓದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಈಗ ಅವನಿಗೆ ಬಹಳ ಖುಷಿ. ಯಾಕೆಂದ್ರೆ ಅವರು ರೆಡಿ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ, ಅವರು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಯಾರಿಗೆ, ದುರ್ಯೋಧನಿಗೆ. ಆದ್ರಿಂದ ಅವನಿಗೆ ಬಹಳ ಹರ್ಷವಾಗತ್ತೆ. ಯಾಕೆಂದ್ರೆ ಅವನು ಯುವರಾಜ, ರಾಜನನ್ನ ಕುರು ಸಿಂಹಾಸನವನ್ನ ರೀಪ್ರೆಸೆಂಟ್ ಮಾಡ್ತಾ ಇರುವಂಥವನು ಯಾರು, ದುರ್ಯೋಧನ. ಆದ್ರಿಂದ ಅವನಿಗೆ ಖುಷಿ ಆಗತ್ತೆ ಅವರ ಇದರಿಂದ. ಆಮೇಲೆ ಏನಾಗತ್ತೆ, ತತ ಶಂಕಾಶ ಭೇರ್ಯಶ್ಚ ಪಣವಾನಕ ಗೋಮುಖಾಹ ಸಹಸೈವಾಭ್ಯಹಂತ ಹನ್ಯಂತ ಸಶಬ್ದ ಸ್ತುಮುಲೋ ಭವತ್. ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಈ ರಣಶಬ್ದವು ಭೀಷಣವಾಗಿತ್ತು. ಈಗ ಸೇನಾಧಿಪತಿ ಶಂಖ ಓದಿದ್ಮೇಲೆ ಎಲ್ಲರೂ ರೆಡಿ, ಢಗಢಗ ಜೋರಾಗಿ ರಣರಂಗದ ಆ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಲ್ಪಿಸಿಕೊಳ್ಬಹುದು. ಹೇಗಿರಬಹುದು, ಶಂಖ ಭೇರಿ ಎಲ್ಲರೂ ಊದೋಕ್ ಶುರು ಮಾಡ್ತಾರೆ. ಆ ರೀತಿಯಾಗಿ ಒಂಥರ ಒಂದು ಆ ಯುದ್ಧದ ರಣಶಬ್ದ ಅಂತ ಹೇಳ್ತಾರೆ ಅದನ್ನ. ಅಂದ್ರೆ ಯುದ್ಧಕ್ಕೆ ಬೇಕಾಗಿರುವಂತಹ ಅಂತಹ ಒಂದು ಶಬ್ದ, ಅಷ್ಟು ಭೀಷಣವಾಗಿರುವಂತಹದ್ದು ಅಂತಹ ಒಂದು ಶಬ್ದ ಅಲ್ಲಿ, ಅಂತಹ ಒಂದು ವ್ಯವಸ್ಥೆ. ಇಷ್ಟ ಆದ್ಮೇಲೆ ಇವರು ಎದುರು ಪಕ್ಷದವರು ಸುಮ್ಮನೆ ಇರ್ಲಿಕ್ಕೆ ಆಗತ್ತಾ ಅಲ್ವಾ? ಈಗ ನೀವು ನೋಡಿ, ಇವ್ರ ಹತ್ರ ಇರುವಂತಹದ್ದು 5 ಅಕ್ಷೋಹಿಣಿ, ಅವ್ರ ಹತ್ರ ಇರುವಂತಹದ್ದು 18 ಅಕ್ಷೋಹಿಣಿ ಸೈನ್ಯ. ಅವರವರಿಗೆ ಪಾಂಡವರಿಗೆ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೈನ್ಯದ ಸ್ಟ್ರೆಂತ್ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಅದು ಒಂದು ಇರತ್ತೆ ದುರ್ಯೋಧನಿಗೆ ನಾವು ಗೆಲ್ತೇವೆ ಅನ್ನುವಂತಹದ್ದು. ಯಾಕೆಂದ್ರೆ ಕೃಷ್ಣನ ಸೈನ್ಯ ಸಹಿತ ಅಲ್ಲಿ ಅವನಿಗೆ ಸಿಕ್ಕಿದೆ ಯುದ್ಧ ಮಾಡ್ಲಿಕ್ಕೆ. ಆದ್ರಿಂದ ಈಗ ಅವರು ಯುದ್ಧಕ್ಕೆ ರೆಡಿ ಆದ್ಮೇಲೆ ಎದುರು ಪಕ್ಷದವರು ಪಾಂಡವರ ಕಡೆಯಿಂದ ಏನಾಗತ್ತೆ, ತಥಾ ಶ್ವೇತೈರ್ಹೈರುಕ್ತೈ ಮಹತಿ ಸ್ಯಂಧನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಓದಿದರು. ಈಗ ಕೃಷ್ಣ ಇರೋದ್ರಿಂದ ಎಲ್ಲರೂ ಅವನ ಆಜ್ಞೆಯ ಪ್ರಕಾರವೇ ನಡೆಯುವಂತಹದ್ದು. ಅದರಿಂದ ಇಲ್ಲಿ ಕೃಷ್ಣ ಊದ್ತಾನೆ ಫಸ್ಟ್ ಶಂಖವನ್ನ. ಅವನ ಜೊತೆಗೆ
ಅರ್ಜುನ ಊದ್ತಾನೆ. ಯಾವ ಶಂಖವನ್ನು ಊದ್ತಾರೆ ಅವರು? ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರವಾದ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸವನ್ನು ಮಾಡಬಲ್ಲವನಾದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನ ಊದಿದರು. ಭೀಮನಿಗೆ ವೃಕೋದರ ಅಂತ ಇಲ್ಲಿ ಹೆಸರಿದೆ ನೋಡಿ. ಯಾಕೆ ಅವನಿಗೆ ವೃಕೋದರ ಅಂತ ಹೇಳ್ತಾರೆ? ಚೆನ್ನಾಗಿ ತಿಂತಿದ್ದ, ದೊಡ್ಡ ಹೊಟ್ಟೆ ಅವನು ಅಲ್ವಾ. ಸೊ ಅವನು ತಿನ್ನೋದ್ರಲ್ಲಿ ಭಯಂಕರ ಫೇಮಸ್ ಅಂತ. ಋಷಿಕೇಶ ಭಗವಂತನಿಗೆ, ಕೃಷ್ಣನಿಗೆ ಋಷಿಕೇಶ ಅಂತ ಹೇಳ್ತಾರೆ. ಇದರ ಯಾಕೆ ಅವನಿಗೆ ಋಷಿಕೇಶ ಅಂತ ಹೇಳ್ತಾರೆ? ಯಾರಿಗಾದ್ರೂ ಗೊತ್ತಿದೆಯಾ? ಇಂದ್ರಿಯಗಳನ್ನು ನಿಗ್ರಹಿಸುವ ಶಕ್ತಿ. ಇಂದ್ರಿಯಗಳ ಒಡೆಯ, ಎಲ್ಲ ಇಂದ್ರಿಯಗಳ ಒಡೆಯ. ಅವನು ಇಂದ್ರಿಯಗಳನ್ನ ನಿಗ್ರಹಿಸಬಹುದು, ಅವನು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವ. ಆದ್ರೆ ನಮ್ಮ ಇಂದ್ರಿಯಗಳು ನಮ್ಮನ್ನ ಕಂಟ್ರೋಲ್ ಮಾಡ್ತವೆ. ಅವನ ಎಲ್ಲ ಇಂದ್ರಿಯಗಳ ಒಡೆಯ. ಅವನ ಇಂದ್ರಿಯಗಳು ಸ್ಪಿರಿಚುವಲ್, ಆಧ್ಯಾತ್ಮಿಕವಾದಂತಹದ್ದು. ಸೊ ಆದ್ರಿಂದ ಅವನನ್ನ ಋಷಿಕೇಶ ಅಂತ. ಅರ್ಜುನನು ದೇವದತ್ತ ಅನ್ನುವಂಥ ಶಂಖವನ್ನ, ವೃಕೋದರ ಭೀಮ ಪೌಂಡ್ರ ಎನ್ನುವಂಥ ಶಂಖವನ್ನ ಊದ್ತಾರೆ. ಈಗೇನಾಗತ್ತೆ? ಸಘೋಷೋದಾರ್ಥ ರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ನಾದಯನ್. ಈ ಶಂಖಗಳ ನಾದದಿಂದ ಕುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯವನ್ನು ಚೂರು ಚೂರು ಮಾಡಿತು. ಈಗ ಅವರಿಗೆ ಮೊದಲನೆಯ ರುಚಿ ಯಾವುದರ ರುಚಿ? ಸೋಲಿನ ರುಚಿ ಕೌರವರಿಗೆ ಆಗತ್ತೆ. ಈ ಶಂಖದಿಂದ ಅವರಿಗೆ ಸೋಲಿನ ರುಚಿ ಆಗತ್ತೆ. ಅವರ ಹೃದಯ ಚೂರು ಚೂರು ಆಗತ್ತೆ. ಯಾಕಂದ್ರೆ ಅವರು ಮಾಡಿರುವಂತಹ ಏನು ಇದಿರತ್ತಲ್ಲ, ನಾವು ನಾಯ್ಸ್ ಅಂತ ಅನ್ನುವಂಥದ್ದು, ಅಥವಾ ಕರ್ಕಶವಾದಂತಹ ಧ್ವನಿ ಇರಬಹುದು, ಏನೋ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ದಿವ್ಯ ಶಂಖಗಳ ಊದುವಿಕೆಯಿಂದ ಅವರ ಹೃದಯ ನುಚ್ಚುನೂರಾಗತ್ತೆ. ಅವರಿಗೆ ಸೋಲಿನ ರುಚಿ ಅಲ್ಲಿಂದ ಶುರುವಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇಲ್ಲಿ ನಾವು ನೋಡಬಹುದು, ಪಾಂಡವರು ಯುದ್ಧವನ್ನ ಗೆಲ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಅವರು ಯುದ್ಧವನ್ನ ಗೆಲ್ಲಲಿಕ್ಕೆ ನಾವು 9 ಕಾರಣಗಳನ್ನ ನೋಡಬಹುದು. 9 ಕಾರಣಗಳಲ್ಲಿ ಒಂದೊಂದನ್ನು ನಾವು ನೋಡಿದರೆ ಅವರು ಯುದ್ಧ ಮಾಡ್ತಾ ಇರುವಂತಹದ್ದು ಧರ್ಮಕ್ಷೇತ್ರ. ಅಂತಹ ಕ್ಷೇತ್ರ ಕುರುಕ್ಷೇತ್ರ ಅಂತ ಪುಣ್ಯಕ್ಷೇತ್ರ. ಅಲ್ಲಿ ಧರ್ಮಕ್ಷೇತ್ರವೇ ಆಗಿರೋದ್ರಿಂದ ಧರ್ಮವೇ ಗೆಲ್ಬೇಕು ಹೊತ್ತು ಅಧರ್ಮ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಕೌರವರು ಅಧರ್ಮಿಗಳು, ಪಾಂಡವರು ಧರ್ಮಿಗಳು ಅನ್ನುವಂಥದ್ದನ್ನ ಕೃಷ್ಣ ಹೇಳ್ತಾನೆ. ನಿಮ್ ನೋಡ್ಬಹುದು, ನಾವು 11ನೇ ಅಧ್ಯಾಯಕ್ಕೆ ಹೋದಾಗ ಅವನು ಹೇಳ್ತಾನೆ, ನಾನು ನಿಮ್ಮನ್ನ ಬಿಟ್ಟು ಎಲ್ಲರನ್ನು ಕೊಲ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಪಾಂಡವರನ್ನ ಬಿಟ್ಟು ನಾನು ಎಲ್ಲರನ್ನು ಕೊಲ್ಲಿಕ್ಕೆ ಬಂದಿದ್ದೇನೆ ಅನ್ನೋದನ್ನ ಹೇಳ್ತಾನೆ ಅವನು. ಸೊ ಆದ್ರಿಂದ ಅಂದ್ರೆ ಇಲ್ಲಿ ಕೃಷ್ಣ ಅಂತಹ ಒಂದು ಧರ್ಮಕ್ಷೇತ್ರದಲ್ಲಿ ಅಂತಹ ಒಂದು ಯುದ್ಧ ಆಗೋದ್ರಿಂದ ಧರ್ಮವೇ ಗೆಲ್ಲಬೇಕು. ಭಗವಂತ ಅಲ್ಲಿ ಆ ಧರ್ಮದ ಸೈಡಿಗಿರ್ತಾನೆ. ಅದರಿಂದ ಅವನು ಅಲ್ಲಿ ಮತ್ತೆ ಅಷ್ಟೇ ಅಲ್ಲ, ದೈವಿಕ ರಥ. ಯಾವ ರಥ? ದೈವಿಕ ರಥ ಅಂತ ಯಾವುದು ಇಲ್ಲಿ ನಾವು ಹೇಳ್ತಾ ಇರುವಂತಹದ್ದು? ಯಾರಿಗಾದ್ರೂ ಗೊತ್ತಿದೆಯಾ? ಅಗ್ನಿದೇವರು ಉಡುಗೊರೆಯಾಗಿ ಕೊಟ್ಟದ್ದು. ಅಗ್ನಿದೇವರು ಉಡುಗೊರೆಯಾಗಿ ಕೊಟ್ಟಿರುವಂತಹ ದಿವ್ಯವಾದಂತಹ ರಥ ಯಾವುದು? ಕೃಷ್ಣ ಮತ್ತೆ ಅರ್ಜುನದ ಇರುವಂತಹ ರಥ. ಆದ್ರಿಂದ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಕೃಷ್ಣ ಮತ್ತೆ ಅರ್ಜುನ ಇರುವಂತಹ ರಥ ದಿವ್ಯವಾದಂತಹ ದೈವಿಕ ರಥ ಕಪಿಧ್ವಜ. ಯಾಕೆ ಕಪಿಧ್ವಜ ಅಂತ ಹೇಳ್ತೇವೆ? ಕಪಿಧ್ವಜದಲ್ಲಿ ಆಂಜನೇಯ ಇರ್ತಾನೆ. ಕಪಿಧ್ವಜದಲ್ಲಿ ಸಾಕ್ಷಾತ್ ಹನುಮಂತ ಅಲ್ಲಿ ಬಂದು ಕೂತಿರ್ತಾನೆ. ಅವನಿಗೆ ಬಹಳ ಅರ್ಜುನಿಗಿರತ್ತಂತೆ ಎಲ್ಲ ತಾನು ತನ್ನ ಬಾಣಗಳಿಂದನೇ ಆಗಿದೆ ಅಂತ. ಆದ್ರೆ ಒಂದ್ಸಲ ಭಗವಂತ ತೋರಿಸ್ತಾನೆ ಅಂತ, ಅಂದ್ರೆ ಹನುಮಂತ ಎಷ್ಟೊಂದು ಬಾಣಗಳು ಆ ರಥಕ್ಕೆ ತಾಗದೇ ಇರೋ ತರ ನೋಡ್ಕೊಂಡಿದ್ದಾನೆ ಯುದ್ಧದಲ್ಲಿ ಅಂತ. ಸೊ ಆ ಕಪಿಧ್ವಜದಲ್ಲಿ ಸಾಕ್ಷಾತ್ ಹನುಮಂತ ನೆಲೆಸಿರ್ತಾನೆ ಧ್ವಜ ರೂಪದಲ್ಲಿ ಅನ್ನುವಂತಹದ್ದು. ನಾವು ನೆಕ್ಸ್ಟ್ ನೋಡುವಂತಹದ್ದು 9 ಕಾರಣಗಳಲ್ಲಿ 3 ಆಯ್ತು. 4ನೇದು ಶಂಖನಾದ. ಇವರು ಊದಿರುವಂತಹ ಶಂಖಗಳು ದಿವ್ಯವಾದ ಶಂಖಗಳು. ಆದ್ರಿಂದ ಅಂತಹ ಒಂದು ನಾದ ಅತ್ಯಂತ ಪವಿತ್ರವಾದಂತಹದ್ದು ಶಂಖನಾದ ಅಲ್ವಾ. ನಾವು ಪ್ರತಿಯೊಂದು ಕಡೆ ಈ ಶಂಖವನ್ನ ಊದ್ತೇವೆ. ಒಳ್ಳೆಯ ದಿವಸದಲ್ಲಿ ಭಗವಂತನ ಮನೆಯಲ್ಲಿ ಪೂಜೆಗಳನ್ನ ಮಾಡುವಾಗ ಶಂಖವನ್ನ ಊದಿರುತ್ತೆ. ಗಾಂಡೀವ ಪಾಶುಪತಾಸ್ತ್ರ ಅರ್ಜುನ ಪಡೆದಿರ್ತಾನೆ. ಇದು ಒಂದು ಕಾರಣ. ಅವನು ಪಡೆದಿರುವಂತಹ
ಶಿವನ ಹತ್ರನೇ ಯುದ್ಧ ಮಾಡಿ ಪಡೆದಿರುವಂತಹ ಪಾಶುಪತಾಸ್ತ್ರ. ಅದಾದ್ಮೇಲೆ ತ್ಯಕ್ತ ಜೀವಿತ ಅಂದ್ರೆ ಎಲ್ಲವನ್ನ ಬಿಟ್ಟು ಹೋಗುವಂತಹದ್ದು. ಇಲ್ಲಿ ತ್ಯಕ್ತ ಅಂದ್ರೆ ನಾವು ಯಾವುದಕ್ಕೂ ಅಟ್ಯಾಚ್ ಆಗದೆ ಇರುವಂತಹದ್ದು, ತ್ಯಜಿಸುವಿಕೆ ಅಂತ ನಾವು ಅದನ್ನ ಕರಿತೇವೆ. ಯಾವುದಕ್ಕೆ ಅಟ್ಯಾಚ್ ಆಗದೆ, ಯಾವುದಕ್ಕೂ ನಾವು ಬಂಧದಲ್ಲಿ ಇರುವಂತಹದ್ದಲ್ಲ ಅನ್ನುವಂತಹದ್ದು. ಆದ್ರೆ ನಾವು ಈಗ ಮುಂದೆ ಹೋಗ್ತಾ ನಿಮ್ಗೆ ಅರ್ಥ ಆಗತ್ತೆ ಭಗವದ್ಗೀತೆಯಲ್ಲಿ ನಾವು ಎಷ್ಟು ಅಟ್ಯಾಚ್ ಆಗಿದ್ದೇವೆ ಈ ಐಹಿಕ ಪ್ರಪಂಚದಲ್ಲಿ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದರಿಂದ ಇಲ್ಲಿ ಅರ್ಜುನನ ಬಗ್ಗೆ ಅವನು ಸಹಿತ ನಿದ್ರೆಯನ್ನು ಸಹಿತ ತ್ಯಜಿಸಿದವನು ಅಂತ ಹೇಳ್ತಾರೆ ಅರ್ಜುನ. ಅಥವಾ ಕೃಷ್ಣನೂ ಹಾಗೇನೆ, ಅವನು ವೃಂದಾವನವನ್ನ ಬಿಟ್ಟು ಮತ್ತೆ ಒಂದ್ಸಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋದ್ಮೇಲೆ ಮತ್ತೆ ವಾಪಸ್ ಬಂದಿಲ್ಲ. ಅವನು ತನ್ನ ಕರ್ತವ್ಯವನ್ನ ಮಾಡ್ತಾ ಇದ್ದ, ಪ್ರತಿಯೊಂದು ಕಡೆನೂ ತನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದ ಕೃಷ್ಣ. ಸೊ ಅದರ ಒಂದು ಕಾರಣ ಅದನ್ನ ಕೊಡ್ಲಾಗತ್ತೆ, ತ್ಯಕ್ತ ಜೀವಿತ ಅನ್ನುವಂಥದ್ದು. ಆಮೇಲೆ ಆವತ್ತಿನ ದಿವಸ ಅತ್ಯಂತ ಸ್ಪೆಷಲ್ ದಿವಸ, ಮೋಕ್ಷದ ಏಕಾದಶಿ. ಹೀಗೆ ಮುಂದೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಯಾಕೆ ನಾವು ಏಕಾದಶಿಯನ್ನ ಮಾಡಬೇಕು, ಏಕಾದಶಿಯ ವ್ರತವನ್ನ ಅಥವಾ ಉಪವಾಸವನ್ನ ಭಗವಂತನ ಕುರಿತಾಗಿ ಆವತ್ತು ನಾವು ಹೇಗೆ ಅವನ ಭಜನೆಯನ್ನ ಅಥವಾ ಸಂಕೀರ್ತನೆಯನ್ನ ಅಥವಾ ಜಪವನ್ನ ಯಾಕೆ ಮಾಡಬೇಕು ಏಕಾದಶಿ ದಿವಸ ಸ್ಪೆಸಿಫಿಕಲಿ ಅನ್ನೋದು ಸಹಿತ ನಿಮ್ಗೆ ಹಾಗೆ ಗೊತ್ತಾಗತ್ತೆ. ಸೊ ಆ ಮೋಕ್ಷದ ಏಕಾದಶಿ ಅನ್ನುವಂತಹದ್ದು ಅತ್ಯಂತ ಪವಿತ್ರವಾದಂತಹದ್ದು. ಅಂದ್ರೆ ಎಲ್ರಿಗೂ ಮೋಕ್ಷ. ಮಹಾಭಾರತ ಯುದ್ಧದಲ್ಲಿ ಎಲ್ರಿಗೂ ಮೋಕ್ಷ, ಅವರವರಿಗೂ ಮೋಕ್ಷ. ಅಂದ್ರೆ ಪಾಂಡವರ ಸೈನ್ಯದಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಮೋಕ್ಷ. ಯಾಕಂದ್ರೆ ಅವರೆಲ್ಲರೂ ಸತ್ತಿರ್ತಾರೆ. ಅಂದ್ರೆ ಅವರಿಗೆಲ್ಲರಿಗೂ ಮೋಕ್ಷವೇ. ಭಗವಂತನೇ ಅವರನ್ನೆಲ್ಲರನ್ನು ಕೊಲ್ಲಿಕ್ಕೆ ತಾನು ಬಂದಿದ್ದೇನೆ ಅಂತ ಹೇಳ್ತಾನೆ ಅವನ ಮುಂದೆ. ಸೊ ಅದರಿಂದ ಅಷ್ಟೇ ಅಲ್ಲ, ತುಂಬಾ ಇಂಪಾರ್ಟೆಂಟು. ಇಲ್ಲಿ ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಭಾಗ್ಯಲಕ್ಷ್ಮಿ ಇರಲೇಬೇಕಾಗತ್ತೆ. ಸೊ ಅಲ್ಲಿ ಭಾಗ್ಯಲಕ್ಷ್ಮಿ ಅವ್ರ ಜೊತೆಗೆ ಇರ್ತಾ ಇದ್ಲು. ಅದು ಒಂದು ಕಾರಣ. ಯಾಕೆ ಅಂದ್ರೆ ಈಗ 8 ಕಾರಣಗಳಾಯ್ತು. ಇನ್ನೊಂದು ಕಾರಣ ನೀವು ಯಾರಾದ್ರೂ ಗೆಸ್ ಮಾಡ್ತೀರಾ? ಕೊನೆಯ ಕಾರಣ ಇನ್ ಯಾವ್ದು ಇರ್ಬೋದು ಅಲ್ಲಿ? ಈ ಲಿಸ್ಟ್ ಅಲ್ಲಿ ಇರೋದು ಇನ್ನೊಂದಿದೆ ಸ್ಪೆಷಲ್ ಆಗಿ. ಮಾತಾಜಿ ಬೇಡ, ನೀವ್ ಹೇಳೋದು. ಮಾತಾಜಿ 4-5 ಕ್ಲಾಸ್ ಆಯ್ತು ಅವರಿಗೆ, ಅವ್ರು ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಓಕೆ, ಇನ್ನೊಬ್ರು ಯಾರಾದ್ರೂ ಗೆಸ್ಟ್ ಮಾಡ್ತೀರಾ? ನೋಡೋ ಚಾಟಲ್ಲಿ ಏನಿದೆ ಮಾತಾಜಿ. ಕೃಷ್ಣ ಸಾರಥಿ. ಓಕೆ, ಕೃಷ್ಣ ಕರೆಕ್ಟ್. ಕೃಷ್ಣ ಸಾರಥಿ. ಋಷಿಕೇಶ ಅವನಿದ್ದಾನೆ, ಕೃಷ್ಣ ಇದ್ದಾನೆ, ಸ್ವತಃ ಕೃಷ್ಣನಿದ್ದಾನೆ. ಅವನಿರುವಲ್ಲಿ ಸೋಲು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದು 9 ಕಾರಣಗಳನ್ನ ನಾವು ಲಿಸ್ಟ್ ಮಾಡ್ತೇವೆ ಯಾಕೆ ಪಾಂಡವರು ಯುದ್ಧವನ್ನ ಗೆದ್ರು ಅನ್ನುವಂತಹದ್ದು. ಈಗ ನಾವು ಮುಂದೆ ನೋಡೋಣ. ಇಲ್ಲಿ 5 ಕಾರಣಗಳನ್ನ ಅರ್ಜುನ ಕೊಡ್ತಾನೆ. ಯಾರಿಗೆ? ಕೃಷ್ಣನಿಗೆ, ತಾನು ಯುದ್ಧ ಮಾಡದೆ ಇರಲಿಕ್ಕೆ. ಒಂದೊಂದೇ ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿಗ ಒಂದನೇದಾಗಿ ಸಹಾನುಭೂತಿ. ಈ 1.28ನೇ ಶ್ಲೋಕದಲ್ಲಿ ಬರುತ್ತೆ. ನಾನು ಶ್ಲೋಕದ ಡೀಟೇಲ್ ಹೋಗಲ್ಲ, ಯಾಕೆಂದ್ರೆ ಇವತ್ತು ಕ್ಲಾಸ್ ಮುಗಿಸೋಣ. ನಾಳೆ ಇದ್ರ ಬಗ್ಗೆ ಭಗವಂತ ಉತ್ತರ ಕೊಡ್ತಾನೆ, ಆವಾಗ ನಾವಿನ್ನು ಡೀಟೇಲ್ ಅಲ್ಲಿ ನೋಡೋಣ. ಸಹಾನುಭೂತಿ ಅಲ್ವಾ? ಯಾಕೆ ಚಿಕ್ಕ ಮಕ್ಕಳು ಇರ್ತಾರೆ ಅಥವಾ ತನಗಿಂತ ಚಿಕ್ಕವರು ಇರುವವರು, ತನ್ನ ಗುರುಗಳು, ತನ್ನ ಎಲ್ಲರನ್ನ ನಾನು ಕೊಲ್ಲಬೇಕಲ್ಲ, ನಾನು ಏನ್ ಮಾಡ್ಲಿ? ನನಗೆ ಒಂದು ರೀತಿಯಾದಂತಹ ಸಹಾನುಭೂತಿ ಬರ್ತಾ ಇದೆ, ಅಯ್ಯೋ ಪಾಪ ಅನಿಸ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಸಂತೋಷವಿಲ್ಲ. ಯಾಕೆ? ನಾನೇನ್ ಮಾಡ್ಲಿ? ಎಲ್ಲರನ್ನು ಕೊಂದ್ಬಿಟ್ಟು ಎಲ್ಲರೂ ಸತ್ ಮೇಲೆ ನಾನು ರಾಜ್ಯ ಇಟ್ಕೊಂಡು ಏನ್ ಮಾಡ್ಲಿ? ಅದರಿಂದ ನಾನು ಯಾಕೆ ಯುದ್ಧ ಮಾಡಬೇಕು ಅನ್ನುವಂತಹದ್ದು ಇನ್ನೊಂದು ಕಾರಣ ಕೊಡ್ತಾನೆ. ಯುದ್ಧ ಮಾಡದೇ ಇರ್ಲಿಕ್ಕೆ ಸಂತೋಷನೇ ಇಲ್ಲ ನನಗೆ ಅನ್ನುವಂತಹದ್ದನ್ನ ಹೇಳ್ತಾನೆ. ಅದಕ್ಕೆ ನಾಳೆ ಭಗವಂತ ಇದಕ್ಕೂ ಉತ್ತರ ಕೊಡ್ತಾನೆ. ನಾಳಿನ ಅಧ್ಯಾಯದಲ್ಲಿ ಪಾಪ ಕಟ್ಕೊಳ್ಬೇಕಲ್ವಾ? ಚಿಕ್ಕ ಮಕ್ಕಳ ಹತ್ಯೆ ಅಲ್ವಾ, ಮತ್ತೆ ಗುರುಗಳ ಹತ್ಯೆ ಅಲ್ವಾ, ಸೊ ಬ್ರಹ್ಮ ಹತ್ಯಾ ದೋಷ. ಸೊ ಆ ರೀತಿಯಾಗಿ ಹಲವಾರು ರೀತಿಯಾದಂತಹ ಪಾಪಗಳನ್ನು ಅವನು ಕಟ್ಕೊಳ್ಬೇಕಾಗತ್ತೆ. ಅವನು ಯಾಕೆ ಇದೆಲ್ಲ ಹೇಳ್ತಾ ಇದ್ದಾನೆ ಅಂದ್ರೆ, ಅವನು ಶಾಸ್ತ್ರವನ್ನ ತಿಳ್ಕೊಂಡವನಾಗಿರ್ತಾನೆ. ಅವನು ಶಾಸ್ತ್ರದಲ್ಲಿ ಇದನ್ನದ ಅಂದ್ರೆ ಅರ್ಥ ಆಗಿದೆ. ಅವನು ಇದೆಲ್ಲ ತಾನು ಮಾಡಬಾರ್ದಲ್ವಾ? ತಾನು ಯಾಕೆ? ತನ್ನದೇ ಆದ ಗುರುಗಳಿದ್ದಾರೆ, ತನ್ನದೇ ಆದ ಚಿಕ್ಕ ತಮ್ಮಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ, ಅಥವಾ ಸಂಬಂಧಿಕರಿದ್ದಾರೆ. ಅಲ್ಲಿ ಅವರೆಲ್ಲರ ಸಾವಿಗೆ ನಾನು ಕಾರಣ ಆಗ್ತೇನೆ. ಎಂತಹ ಪಾಪವನ್ನು ನಾನು ಕಟ್ಕೊಳ್ಬೇಕಾಗತ್ತೆ. ಅದರಿಂದ ನಾನು ಯುದ್ಧ ಮಾಡುವುದಿಲ್ಲ ಅನ್ನೋದನ್ನ ಹೇಳ್ತಾನೆ. ಅಷ್ಟೇ ಅಲ್ಲ, ಕುಟುಂಬ ಸಂಪ್ರದಾಯಗಳ ನಾಶ. ಈಗ ಒಂದು ಕುಟುಂಬದಲ್ಲಿ
ಹಿರಿ ತಲೆ ಇಲ್ಲ ಅಂದ್ರೆ, ಹಿರಿ ತಲೆ ಅಂತ ಹೇಳ್ತೀವಲ್ಲ, ಹಿರಿಯರಾದವರು ಇಲ್ಲ ಅಂತ ಹೇಳಿದ್ರೆ ಆ ಕುಟುಂಬ ಏನಾಗತ್ತೆ, ಒಂದು ಪ್ರಜೆಗಳೆಲ್ಲ ಅನ್ನುವಂಥವ್ರು ಒಂಥರ ದುರಾಚಾರಗಳಿಂದ ಅವ್ರು ಒಂಥರ ಆಚಾರಗಳನ್ನ ಧರ್ಮಿಷ್ಠರಾಗಿರುವುದಿಲ್ಲ, ಅಧರ್ಮ ತಾಂಡವಾಡತ್ತೆ. ಅವ್ರಿಗೆ ಯಾರು ಮಾರ್ಗದರ್ಶನ ಮಾಡ್ಲಿಕ್ಕೆ ಯಾರು ಇರುವುದಿಲ್ಲ. ಅದ್ರ ಏನಾದ್ರೂ ಮಕ್ಕಳು ಮರಿಗಳು ಚಿಕ್ಕವರಲ್ಲ, ಅದರಿಂದ ಆ ಕುಟುಂಬ ಸಂಪ್ರದಾಯ ಅನ್ನುವಂಥದ್ದೇ ಇಲ್ಲಿ ನಾಶವಾಗಿ ಬಿಡತ್ತೆ. ಅದು ಒಂದು ಕಾರಣವನ್ನು ಅವನು ಕೊಡ್ತಾನೆ, ನಾನು ಯುದ್ಧ ಮಾಡುವುದಿಲ್ಲ ಅನ್ನುವಂಥದ್ದಕ್ಕೆ. ಸೊ ಆಮೇಲೆ ಇನ್ನೊಂದು ಮುಖ್ಯವಾದ ಕಾರಣ ಅವನು ಕೊನೆಯದಾಗಿ ಹೇಳುವಂತಹದ್ದು ಏನಂದ್ರೆ, ನನಗೆ ನಿರ್ಧಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನ್ ಮಾಡಬೇಕು ಈಗ ಅನ್ನುವುದು ನನಗೆ ಅರ್ಥವಾಗ್ತಾ ಇಲ್ಲ. ಅದರಿಂದ ಇದರ ಬಗ್ಗೆ ನಾಳಿನ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ ಇದರ ಉತ್ತರಗಳು. ಈ 5 ಕಾರಣಗಳನ್ನ ಅವನು ಕೊಡ್ತಾನೆ, ತಾನು ಯುದ್ಧ ಮಾಡುವುದಿಲ್ಲ ಅನ್ನುವಂಥದ್ದಕ್ಕೆ 5 ಕಾರಣಗಳನ್ನ ಕೊಟ್ಟು ಅವನು ಹೇಳ್ತಾನೆ, ನಾನು ನಿನಗೆ ಶರಣಾಗತನಾಗಿದ್ದೇನೆ, ನಿನ್ನ ಮಾರ್ಗದರ್ಶನ ನನಗೆ ಬೇಕು. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭಗವಂತ ಅವನಿಗೆ ಭಗವದ್ಗೀತೆಯ ಸಂದೇಶ. ನಾಳೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಬರ್ತಾನೆ. ಇಲ್ಲಿ ಇವತ್ತಿನ ಅಧ್ಯಾಯದಲ್ಲಿ ಎಲ್ಲೂ ಭಗವಂತ ಇಲ್ಲ, ನಾಳಿನ ಅಧ್ಯಾಯದಲ್ಲಿ ಭಗವಂತನ ಎಂಟ್ರಿ ಆಗತ್ತೆ. ನಾಳೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಈ 5 ಕಾರಣಗಳಿಗೆ ಭಗವಂತ ಏನು ಉತ್ತರ ಕೊಡ್ತಾನೆ. ಅದರಿಂದ ನಾಳಿನ ಅಧ್ಯಾಯವನ್ನ ಭಗವದ್ಗೀತೆಯ ಸಾರಾಂಶ ಅಂತಾನೆ ಕರೆಯುವಂತಹದ್ದು 2ನೇ ಅಧ್ಯಾಯ. ಯಾಕಂದ್ರೆ ಈ 5 ಪ್ರಶ್ನೆಗಳಿಗೆ ಫೋಕಸ್ಡ್ ಇರುತ್ತೆ ಪ್ರತಿಯೊಂದು ಮುಂದಿನ ಎಂಟೈರ್ ಭಗವದ್ಗೀತೆ. ಮತ್ತೆ ಭಗವದ್ಗೀತೆಯಲ್ಲಿ ಮೊದಲ 6 ಅಧ್ಯಾಯ, ಮಧ್ಯದ 6 ಅಧ್ಯಾಯ, ಕೊನೆಯ 6 ಅಧ್ಯಾಯ, ಈ ರೀತಿಯಾಗಿ ವಿಂಗಡಿಸಲಾಗಿದೆ. ಮೊದಲನೆಯ 6 ಅಧ್ಯಾಯ ಕರ್ಮ ಯೋಗ ಅಂತ ಕರಿತೇವೆ ನಾವು ಅದನ್ನ, ಕರ್ಮಗಳ ಬಗ್ಗೆ ಹೇಳುವಂತಹದ್ದು. ಮಧ್ಯದ ಅಧ್ಯಾಯಗಳು ಭಕ್ತಿ ಯೋಗ ಅಂತ, ಅಂದ್ರೆ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನುವಂತಹದ್ದು. ಕೊನೆಯ 6 ಅಧ್ಯಾಯಗಳು ಜ್ಞಾನಯೋಗ, ಜ್ಞಾನವನ್ನು ನಾವು ಏಕೆ ಅರ್ಜನೆ ಮಾಡಬೇಕು, ಯಾಕೆಂದ್ರೆ ಅನ್ನುವಂತಹದ್ರ ಬಗ್ಗೆ ಈ 3 ಅಂದ್ರೆ 3 ವಿಂಗಡಣೆಗಳು, 3 ಸೆಕ್ಷನ್ಗಳು ಭಗವದ್ಗೀತೆಯಲ್ಲಿ ಇರುವಂತಹದ್ದು. ಸೊ ನಾಳೆ ಭಗವದ್ಗೀತಾ ಸಾರಾಂಶ, ಈ 5 ಪ್ರಶ್ನೆಗಳಿಗೆ ಭಗವಂತನ ಉತ್ತರ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಇವತ್ತಿನ ಸಾರಾಂಶವನ್ನ ನೋಡ್ಲಿಕ್ಕೆ ಹೋದ್ರೆ 1ನೇ ಅಧ್ಯಾಯದ ಸಾರಾಂಶನ ನೋಡಿದ್ರೆ ಧೃತರಾಷ್ಟ್ರನ ವಿಚಾರಣೆಯೊಂದಿಗೆ ಈ ಅಧ್ಯಾಯ ಸ್ಟಾರ್ಟ್ ಆಗತ್ತೆ. ಅವನು ಕೇಳ್ತಾನೆ, ಅವನಿಗೆ ಸಂದೇಹನೂ ಇದೆ, ಈ ಕಡೆಗೆ ಮನಸ್ಸಿನಲ್ಲಿ ತನ್ನ ಮಕ್ಕಳು ಗೆಲ್ಲಬೇಕು, ರಾಜ್ಯ ಆಳಬೇಕು ಅನ್ನುವಂಥ ಆಸೆಯೂ ಇದೆ. ಅದರಿಂದ ದುರ್ಯೋಧನ ಹೋಗ್ತಾನೆ, ಏನ್ ಮಾಡ್ತಾನೆ, ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಅವನು ಒಂಥರ ಮುತ್ಸದ್ದಿ, ಎಲ್ಲರೂ ತನ್ನ ಪರವಾಗಿ ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧ ಮಾಡೋದಕ್ಕೆ ರೆಡಿಯಾಗಿದ್ದಾರೆ, ತನಗೆ ಅವ್ರದ್ದೆಲ್ಲ ಸಪೋರ್ಟ್ ಇದೆ ಅನ್ನೋದನ್ನ ಅವನು ಖಾತ್ರಿ ಮಾಡ್ಕೊಳ್ತಾ ಇದ್ದಾನೆ. ಮತ್ತೆ ಎಲ್ಲ ಶಂಕವನ್ನು ಊದ್ತಾರೆ, ಆಗತ್ತೆ. ಅರ್ಜುನ ಹೇಳ್ತಾನೆ, ತನ್ನ ಗಾಂಡೀವ ಕೈಯಿಂದ ಜಾರ್ತಾ ಇದ್ದಾನೆ, ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಆಮೇಲೆ 5 ಕಾರಣ ನಾವು ನೋಡಿದ್ವಿ, ಅಂದ್ರೆ ಈ ರೀತಿಯ 5 ಕಾರಣಗಳನ್ನ ಅವನು ಕೊಟ್ಟು ತಾನು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ. ಸೊ ಹರೇ ಕೃಷ್ಣ. ಸೊ ಇವತ್ತು ನಾವು ಈ 1ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದೇವೆ. ನಿಮಗೆ ಯಾರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ನಾಳೆ 2ನೇ ಅಧ್ಯಾಯದಲ್ಲಿ ಮುಂದೆ ನೋಡೋಣ ಇದಕ್ಕೆ ಉತ್ತರಗಳನ್ನ. ಇಲ್ಲಿಯ ತನಕ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ. ಸ್ವಲ್ಪ ಹೇಳಿ, ಇನ್ ಕೇಸ್ ಏನಾದರೂ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಹೇಳಿ, ನಾನು ಸ್ವಲ್ಪ ಸ್ಲೋ ಮಾಡ್ತೇನೆ. ಓಕೆ, ಇಲ್ಲ ಸ್ಲೋ ಆಗಿದ್ರು ಹೇಳಿ, ಸ್ವಲ್ಪ ಫಾಸ್ಟ್ ಮಾಡ್ತೇನೆ ದಯವಿಟ್ಟು. ಏನಾದರೂ ಪ್ರಶ್ನೆ? ಓಕೆ, ಮತ್ತೆ ಏನಾದರೂ ಕೇಳಲಿಕ್ಕಿದೆಯಾ ಯಾರಿಗಾದ್ರೂ ಇವತ್ತು? ಇಲ್ವಾ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿಕ್ ಆಗ್ತಾ ಇಲ್ವಾ ಯಾರಿಗೂ? ಆಗ್ತಾ ಇದೆಯಲ್ಲ? ಓಕೆ, ಮೆಸೇಜಸ್ ಇದೆ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ನಿಮ್ಗೂನು. ಲೋಹಿತ ಶವಾನಂದ ಹರೇ ಕೃಷ್ಣ. ಮತ್ತೇನಾದ್ರೂ ಕೇಳಲಿಕ್ಕಿದೆ ಯಾರಿಗಾದ್ರೂ? ಇಲ್ಲ ಅಲ್ಲ, ಹಾಗಿದ್ರೆ ನಾಳೆ ಭೇಟಿ ಆಗೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಇಲ್ಲಿಂದ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಎಲ್ರಿಗೂ ಜಯವಾಗಲಿ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ.
ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ನಾಳೆ ಭೇಟಿಯಾಗೋಣ ಎಲ್ರು. ಏನಾದ್ರು ಪ್ರಶ್ನೆಗಳಿದ್ರೆ ನಾಳೆ. ಹರೇ ಕೃಷ್ಣ. ಶುಭರಾತ್ರಿ ಎಲ್ರಿಗೂ.